हरे हरे राम 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 हरे 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 कृष्णा कृष्ण कृष्ण हरे 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 राम 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 हरे हरे। तस्याखिल जगद्धातुरावां देवस्य शारङ्गिणः पार्षदाभिः संप्राप्तो नेतुं त्वां भगवत्पदम्। ನಾವು ಸಂಪೂರ್ಣ ವಿಶ್ವದ ಸೃಷ್ಟಿಕರ್ತನಾದ ಕೈಯಲ್ಲಿ ಶಾರಂಗ ಧನಸ್ಸನ್ನು ಧರಿಸಿರುವ ದೇವೋತ್ತಮ ಪರಮಪುರುಷನ ಪ್ರತಿನಿಧಿಗಳು. ನಿನ್ನನ್ನು ಆಧ್ಯಾತ್ಮ ಲೋಕಕ್ಕೆ ಕರೆದೊಯ್ಯಲು ನಾವು ವಿಶೇಷವಾಗಿ ನಿಯೋಜಿತರಾಗಿದ್ದೇವೆ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ. ಸೊ ಈಗ ಧ್ರುವ ಮಹಾರಾಜರನ್ನು ಕರೆದೊಯ್ಯಲು ನಂದ ಸುನಂದ ಭಗವಂತನ ಆಪ್ತ ಸಂಗಡಿಗರು ಬಂದಿದ್ದಾರೆ. ಅವರು ತಮ್ಮ ವೈಕುಂಠ ವಿಮಾನವನ್ನು ಕೂಡ ಅವರು ಅದರಲ್ಲಿ ಬಂದಿದ್ದಾರೆ. ಬಂದದ ಕಾರಣ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಬಂದದ್ದು ಭಗವಂತನೇ ಕಳಿಸಿದ್ದಾನೆ, ಸೊ ನಿಮ್ಮನ್ನು ಬರಮಾಡ್ಲಿಕ್ಕೆ. ಸೊ ವೈಕುಂಠ ವಿಮಾನಕ್ಕೆ ಈಗ ನಾವ್ ಯಾರಾದ್ರೂ ದೊಡ್ಡ ಗೆಸ್ಟ್ ಯಾರಿದ್ರೆ ನಾವು ಕಳಿಸ್ತೇವೆ, ನಮ್ಮ ಗಾಡಿನ ಕಳಿಸ್ತೀವೋ, ಇಲ್ಲ ಇನ್ಯಾರಾದ್ರೂ ದೊಡ್ಡ ವ್ಯಕ್ತಿ ಬರ್ತಾರೆ, ಕರ್ಕೊಂಡ್ ಬನ್ನಿ, ನೀವು ಹೋಗಿ ಕರ್ಕೊಂಡ್ ಬನ್ನಿ. ಸೊ ನಾವು ಸಾಮಾನ್ಯವಾಗಿ ನಾವು ಎಲ್ಲಿ ಕರ್ಕೊಂಡು ಹೋಗ್ತೇವೆ ಹೇಳ್ತೀವಿ, ನಾವು ಕರ್ಕೊಂಡು ಬನ್ನಿ ರೈಲ್ವೆ ಸ್ಟೇಷನ್, ಇಲ್ಲ ಅಂದ್ರೆ ಏರ್ಪೋರ್ಟ್, ಇಲ್ಲಿ ಕಳಿಸ್ತೀವಿ. ನೋಡಿ ಭಗವಂತನು ಈ ರೀತಿ ನಮಗೆ ಅವನ ವೈಕುಂಠ ಲೋಕದ ಎಲ್ಲೋ ಕಳಿಸ್ತಾರೆ. ಅವನು ನಮಗೆ ಇಲ್ಲಿಂದಲೇ ಪಿಕಪ್ ಡ್ರಾಪ್ ಇಲ್ಲ, ಮತ್ತೆ ಪಿಕಪ್ ಮಾಡ್ತಾರೆ. ಭಗವದ್ಧಾಮಕ್ಕೆ ಒಂದ್ಸಲ ಹೋದ್ಮೇಲೆ ಮತ್ತೆ ಯಾರು ಕೂಡ ಇಲ್ಲಿ ಬರೋದಕ್ಕೆ ಇಚ್ಛೆನೂ ಕೂಡ ಪಡೋದಿಲ್ಲ. ಯದ್ಗತ್ವಾ ನಾನಿ ವರ್ತಂತೆ ತದ್ದಾಮ ಪರಮಂ ಮಮ. ಸೊ ಭಗವಂತನು ಎಷ್ಟು ಕರುಣಾಮಯಿ, ನಮ್ಮನ್ನು ಎಲ್ಲಿದ್ರೂ ನಾವು ಧ್ರುವ ಮಹಾರಾಜ ಇಲ್ಲಿ ಭೂಲೋಕದಲ್ಲಿ ಇದ್ದಾರೆ, ಅವರು ಬದ್ರಿಕಾಶ್ರಮದಲ್ಲಿದ್ದಾರೆ. ಹಾಗೆ ಸೊ ನಾವು ಯಾರು ಕೂಡ ಶ್ರೀಲ ಪ್ರಭುಪಾದರ ಹಿಂದೆ 2 ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ತಿಳಿಸುವ ಹಾಗೆ ಏನು ಧ್ರುವ ಮಹಾರಾಜರಿಗೆ ಸಾಧ್ಯ ಆಯ್ತು, ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಆಗುತ್ತೆ. ಸೊ ಕೃಷ್ಣನ ಏನು ಪಕ್ಷಪಾತನಲ್ಲ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋ ಅಸ್ತಿ ನ ಪ್ರಿಯ. ಭಗವಂತನೆಲ್ಲರೂ ಕೂಡ ಸಮ. ಹಾಗೆ ಧ್ರುವ ಮಹಾರಾಜನಿಗೆ ಭಗವಂತನ ಹೇಗೆ ಅಲ್ಲಿಂದ ತನ್ನ ವೈಕುಂಠದಿಂದ ವಿಮಾನವನ್ನು ಕಳಿಸಿದ್ದಾನೆ, ತನ್ನ ಆಪ್ತ ಸಂಗಡಿಗರನ್ನು, ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಪ್ರತಿನಿಧಿಗಳು ಹೇಳ್ತಾರೆ, ನಾವು ಆ ಪರಮ ಪುರುಷ, ಎಲ್ಲದರ ಸೃಷ್ಟಿಕರ್ತ. 2ನೇ ಸೃಷ್ಟಿಕರ್ತ ಬ್ರಹ್ಮದೇವರು, ಅದರ ಮೂಲ ಸೃಷ್ಟಿಕರ್ತ ಸರ್ವ ಕಾರಣ ಅಹಂ ಆದಿರ್ಹಿ ದೇವಾನಾಂ. ಸೊ ಮೊದಲು ಭಾಗವತದಲ್ಲಿ 10 ವಿಷಯಗಳು, ಸರ್ಗ, ವಿಸರ್ಗ, ಪೋಷಣ, ಊತಿ. ಸೊ ಸರ್ಗ ಎಲ್ಲದಕ್ಕೂ ಮೂಲ. ಸೊ ಬ್ರಹ್ಮದೇವನೂ ಸೃಷ್ಟಿ ಮಾಡುವುದು ಆದಿರ್ ಗೋವಿಂದ ಸರ್ವ ಕಾರಣ. ಸೊ ಆ ಭಗವಂತನು ನಮ್ಮನ್ನು, ನಾವು ಅವನನ್ನು ಪ್ರತಿನಿಧಿಸಿರೋದು. ಸೊ ನಮ್ಮನ್ನು ಕಳಿಸಿದ್ದಾರೆ. ಸುನಂದರು ಹೇಳ್ತಾರೆ, ನಿಮ್ಮನ್ನು ಕರೆದ. ಸೊ ಭಗವಂತನು ಆ ರೀತಿ ಕರುಣಾಮಯಿ. ಸೊ ನಾವು ಅಲ್ಲಿಗೆ ನಾವಿರೋ ಕಡೆನೆ ನಾವು ಎಲ್ಲ ಕಳಿಸ್ತೇವೆ. ನಾವು ಯಾರಾದ್ರೂ ಬಂದ್ರೆ ದೊಡ್ಡ ವ್ಯಕ್ತಿ, ನೀವು ಅಲ್ಲೇ ನಿಮ್ಮ ಮನೇಲೇ ಇರಿ, ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ದೇಶಕ್ಕೆ ಬರ್ತೀವಿ, ನಿಮ್ಮ ಹಳ್ಳಿಗೆ ಬರ್ತೀವಿ, ನಿಮ್ಮಿಂದ ಅಲ್ಲಿಂದ ಕರ್ಕೊಂಡು ಬರ್ತೀವಿ. ಮಾಡ್ಬೋದು, ಏನಾದ್ರೂ ವಿಶೇಷತೆ ಹೇಳ್ತಾರಲ್ಲ, ಇವಾಗ ನಾವೇ ಯಾರನ್ನಾದ್ರೂ ಒಂದು ದೊಡ್ಡ ವ್ಯಕ್ತಿನ ನೋಡ್ಬೇಕು ಅಂದ್ರೆ ಸಾಧ್ಯ ಇಲ್ಲ ಅದು. ಸೊ ಅದಕ್ಕೆ ಶ್ರೀಲ ಪ್ರಭುಪಾದ ಗುರುಗಳು ಹೇಳೋದು, ಡೋಂಟ್ ಟ್ರೈ ಟು ಸಿ ಗಾಡ್, ಟ್ರೈ ಟು ಡೂ ಸಮಥಿಂಗ್ ಸೊ ದಟ್ ಗಾಡ್ ಕ್ಯಾನ್ ಸಿ. ಸೊ ಅವ್ರು ಹೇಳ್ತಾರೆ, ನೀವು ಪ್ರಯತ್ನ ಪಡಬೇಡಿ ದೇವರನ್ನು ನೋಡ್ಬೇಕು. ದೇವರಿದ್ದಾರ, ನಾನು ನಂಬೋದಿಲ್ಲ ದೇವರನ್ನ. ಯಾರು ದೇವರು? ನಾನು ನೋಡಿ ನೋಡ್ತಾ ಇದೀನಿ, ಎಲ್ಲಿ ಕಾಣ್ತಾ ಇಲ್ಲ ನನಗೆ. ಸೊ ಇಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ. ನನ್ನ ತಂದೆ, ನನ್ನ ಬಂಧುಗಳಿಗೆ, ನನ್ನ ಸ್ನೇಹಿತರು ಯಾರು ಕೇಳಿದ್ರು ಕೂಡ ಅವರು ಕೂಡ ಹೇಳ್ತಾರೆ, ದೇವರನ್ನು ನೋಡಿಲ್ಲ. ಸೊ ಹಾಗೆ ಹೇಳ್ತಾರೆ, ನಮ್ಮ ಈ ಜಡ ಇಂದ್ರಿಯಗಳಿಂದ ನೀವು ದೇವರನ್ನು ನೋಡೋ ಒಂದು ಪ್ರಯತ್ನ ಮಾಡಬೇಡಿ. ಅವನು ಅದೋಕ್ಷಜ. ಆದರೆ ನೀವೇನಾದ್ರೂ ಅವನಿಗೊಂದು ವಿಶೇಷವಾಗಿ ಮಾಡಿದ್ರೆ ಅವನು ನಿಮ್ಮನ್ನು ನೋಡ್ತಾನೆ. ಸೊ ಅವನು ನೋಡೋ ರೀತಿಯಲ್ಲಿ ನೀವು ಮಾಡ್ಬೇಕು. ಹೇಗೆ ಉದಾಹರಣೆಗೆ ಹೇಳೋದು, ಇವಾಗ ನಾಳೆ ಇಲ್ಲಿ ಬರ್ತಾ ಇದ್ದಾರೆ ಯಾರು, ಮೋದಿ, ನಮ್ಮ ಪ್ರಧಾನಿಗಳು. ಸೊ ಅವ್ರನ್ನೇ ನೋಡ್ಬೇಕಂದ್ರೂ ಕೂಡ ನಮ್ಗಾಗತ್ತಾ?
ನಾವು ಎಷ್ಟೋ ಪ್ರಯತ್ನ ಪಟ್ವಿ, ನಮ್ಮ ದೇವಸ್ಥಾನ ಉದ್ಘಾಟನೆ ಆಗುವಾಗ ಇನ್ನೊಂದಕ್ಕೂ ಅವ್ರು ಬರಬೇಕು, ಅವ್ರನ್ನ ನಾವೇ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ಬೋದು ನಾವು. ಆದ್ರೆ ಅಷ್ಟು ಸುಲಭ ಇದೆಯಾ ಅದು? ಹಾಗೆ ನಾವು ಒಬ್ಬ ದೇಶದ ಪ್ರಧಾನಿನೋ, ಒಬ್ಬ ಮುಖ್ಯಮಂತ್ರಿನೋ, ಅಮೇರಿಕನ್ ಪ್ರಧಾನಿ, ನಮ್ಮ ದೇಶದನೇ ಕಷ್ಟ, ನಮ್ಮ ದೇಶದ ಸಚಿವರು, ನಮ್ಮ ದೇಶದ ರಾಜನಾಯಕರನ್ನ ನೋಡೋದೇ ಕಷ್ಟ ಇದೆ. ಹೀಗೆ ಇದರ ಸಾಧಾರಣ ಒಬ್ಬರು ವ್ಯಕ್ತಿ ಅವ್ರನ್ನ ನೋಡೋದೇ ಕಷ್ಟ ಆಗಿದ್ರೆ, ಆದ್ರೂ ಅವ್ರಿಗೆ ವಿಧಾನ ಇದೆ. ನೀವೇನಾದ್ರು ಒಂದು ವಿಶೇಷത ಏನೋ ಮಾಡಿ ಅವರೇ ಇವಾಗ ಬರ್ತಾರೆ ಅಂದ್ರೆ, ಅವಾಗ ನಿಮ್ಮ ಕಡೆಗೆ ಅವರೇ ಬರ್ತಾರೆ ಅಂದ್ರೆ ತುಂಬಾ ಸುಲಭ. ಅವಾಗ ಅವ್ರನ್ನ ನೋಡ್ಬೋದು ನೀವು. ಇಲ್ಲ ಅವ್ರು ಬರ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ರು ಏನಾದ್ರು ಕಳಿಸ್ಬೋದಲ್ಲ, ಅವ್ರ ವಿಶೇಷವಾಗಿ ಈ ರೀತಿ ವೈಕುಂಠ ವಿಮಾನ ಭಗವಂತನ ಕಳಿಸೋ ರೀತಿಯಲ್ಲಿ ಅವರು ಕೂಡ ಕಳಿಸ್ಬೋದು ಬೇಕಾದ್ರೆ. ಅವರು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿ ಬನ್ನಿ ನೀವು ನಾನಿರೋ ಒಂದು ಪಾರ್ಲಿಮೆಂಟ್ ಹೌಸೋ, ಇಲ್ಲಾಂದ್ರೆ ರಾಷ್ಟ್ರಪತಿ ಭವನನೋ, ಇಲ್ಲಾಂದ್ರೆ ವಿಧಾನಸೌಧ ಎಲ್ಲೋ ಕರಿಬಹುದು. ಸೊ ಹಾಗೆ ನಾವು ಭಗವಂತನಿಗೆ ಭಕ್ತಿ ಸೇವೆ ಮಾಡಿ ಅವನು ಮೆಚ್ಚಿಸಿದರೆ, ಆಚಾರ್ಯರು ಶುದ್ಧ ಭಕ್ತನ ಮೆಚ್ಚಿಸಿದರೆ ಮತ್ತೆ ನಮಗೆ ಈ ರೀತಿಯ ಒಂದು ಸೌಲಭ್ಯ. ಸೊ ಧ್ರುವ ಮಹಾರಾಜರಿಗೆ ಇದು ಅವರು ಸಾಧ್ಯ ಆಯಿತು. ಸೊ ಅವರಿಗೆ ಭಗವಂತನು ಸ್ವತಃ ತನ್ನ ವೈಕುಂಠ ಲೋಕದಿಂದಲೇ ಸ್ಪೆಷಲ್ ವಿಮಾನ, ವೈಕುಂಠ ವಿಮಾನ ಬಂದಿದೆ. ಸೊ ಇದನ್ನ ಕರೆದುಕೊಂಡು ಸೊ ನೆನೆ ಒಂದು ಹಿರಿಯ ಭಕ್ತರದು ಕೇಳ್ತಾ ಇದ್ದೆ ನಾನು, ಒಂದು ವಿಡಿಯೋ ಅದು. ಸೊ ಇದು ಕೇಳಿದ್ದೆ ಹಿಂದೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಕ್ ಪ್ರಯತ್ನ ಪಡ್ತೇನೆ. ಸೊ ಇದು ನಡೆದ ಘಟನೆ ಯುರೋಪ್ ದೇಶದಲ್ಲಿ, ಪ್ಯಾರಿಸ್, ಫ್ರಾನ್ಸ್ ಅಲ್ಲಿ. ಸೊ ನಮ್ಮ ಇಸ್ಕಾನ್ ಭಕ್ತರು ಒಬ್ಬರು ಪುಸ್ತಕಗಳು ವಿತರಣೆ ಮಾಡ್ತಾ ಇದ್ದಾರೆ. ಈ ಮಂತ್ ಭಗವದ್ಗೀತೆ ಮ್ಯಾರಥಾನ್ ಎಲ್ಲ ಕಡೆ ಮಾಡ್ತಾರೆ. ಬಹಳ ಜನ ನಿತ್ಯ ಕೂಡ ಮಾಡ್ತಾರೆ ಆ ಭಕ್ತರು, ಹಾಗೂ ಕೂಡ ಇದ್ದಾರೆ ಕೆಲವು ಭಕ್ತರು. ಸೊ ಈ ಸಮಯದಲ್ಲೆಲ್ಲ ಅವರು ಮಾಡುವಾಗ ಅಲ್ಲಿ ಟ್ರೈನಲ್ಲಿ, ಸೊ ಇಲ್ಲಿ ಟ್ರೈನಲ್ಲಿ ಜನರು ಸಾಮಾನ್ಯವಾಗಿ ಅಲ್ಲಿ ಫ್ರೀ ಇರ್ತಾರೆ. ಸೊ ಹಾಗೆ ಭಕ್ತರು ಅಲ್ಲಿ ಪ್ರವೇಶಿಸ್ತಾರೆ, ಮತ್ತೆ ಭಗವದ್ಗೀತಾ ತಗೊಳ್ಳಿ ಅಂತ ಅವ್ರನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಈ ಕೆಳಗೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಅದು ಪ್ರಯತ್ನ ಮಾಡ್ತಾ ಇದ್ದು ಒಂದು ಹುಡುಗಿ, ಮೇಬಿ ಒಂದು 20-25 ಇರಬೇಕಷ್ಟೇ. ಸೊ ಒಬ್ಬರು ಭಕ್ತರು, ಒಂದು ಒಂದು ಮಾತಾಜಿ ಮಾಡ್ತಾ ಇದ್ದಾರೆ. ಸೊ ಮಾಡುವಾಗ ಅವರು ಪ್ರವೇಶಿಸಿದ್ರು ಅಲ್ಲಿ ರೈಲ್ವೆ ಇದರಲ್ಲಿ, ಟ್ರೈನಲ್ಲಿ, ಬ್ಯಾಗ್ನಲ್ಲಿ. ಸೊ ಯಾರೋ ಒಬ್ಬ ವ್ಯಕ್ತಿಗೆ ಭಗವದ್ಗೀತೆ ಅಲ್ಲ ಕೃಷ್ಣ ಪುಸ್ತಕ ಅಂತ, ಭಗವದ್ಗೀತೆ ಕೃಷ್ಣ ಪುಸ್ತಕ, ಮೋಸ್ಟ್ಲಿ ಕೃಷ್ಣ ಬುಕ್ ಇದೆ. ಶಿಲ ಪ್ರಭುಪಾದ ಭಾಗವತ ದಶಮ ಸ್ಕಂದವನ್ನು ಬಹಳ ಸೊಗಸಾಗಿ ಅನುವಾದ ಮಾಡಿದ್ದಾರೆ. ಸೊ ಅದನ್ನು ಕೊಟ್ಟರು ಅವ್ರಿಗೆ. ಆ ವ್ಯಕ್ತಿಗೆ ಆಸಕ್ತಿ ಇಲ್ಲ ಅದರಲ್ಲಿ. ಆದ್ರೂ ಅಲ್ಲೇ ಆ ವ್ಯಕ್ತಿ ಏನ್ ಮಾಡಿದಂತೆ, ಆ ಪುಸ್ತಕವನ್ನು ಹರಿದು ಅಂದ್ರೆ ಸ್ವಲ್ಪ ಇನ್ನೇನು ಅದು 2-3 ಭಾಗ ಆಗೋ ರೀತಿಯಲ್ಲೇ ಅದನ್ನ ಇದು ಮಾಡಿ, ಅಗೌರವ ಮಾಡಿ, ಅದನ್ನ ಕೆಳಗೆ ನೆಲಕ್ಕೆ ಬಿಸಾಡಿ, ಅದನ್ನ ಮೇಲೆ ತುಳಿದು ಮತ್ತೆ ಅಷ್ಟೇ ಅಲ್ಲದೆ ಅವನಿಗೆ ಎಷ್ಟು ಒಂದು ಇದಂದ್ರೆ, ಯಾರು ಮಾತಾಜಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವರನ್ನು ಆಗ ಟ್ರೈನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇದು ಸ್ಟೇಷನ್ ಮಧ್ಯೆ ಅಲ್ಲೆಲ್ಲೋ, ಯಾಕಂದ್ರೆ ಟ್ರೈನ್ ಪ್ರವೇಶಿಸ್ತಾರೆ ಮತ್ತೆ ಹೋಗ್ತಾರೋ, ಇಲ್ಲಾಂದ್ರೆ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್, ಏನೋ ಮಧ್ಯೆ ಇಲ್ಲ. ಆ ತರ ತುಂಬಾ ಸ್ಪೀಡಲ್ಲಿ ಇರ್ಲಿಲ್ಲೋ ಏನೋ ಅನ್ಸುತ್ತೆ ಟ್ರೈನು. ಆದ್ರೆ ಮೂವಿಂಗ್ ಟ್ರೈನ್, ಚಾಲನೆಯಲ್ಲಿರೋ ರೈಲಿನಿಂದ ಅವರನ್ನು ಹೊರಗಾಕ್ತಾರೆ. ಹಾಗೆ ಅವರು ಯಾರು ಭಕ್ತರಿದ್ದಾರೆ ಅವರು ಪ್ಲಾಟ್ಫಾರ್ಮ್ ಅಲ್ಲಿ ಬಿದ್ದು, ಮತ್ತೆ ಅವರು ಎಲ್ಲ ಶೋಲ್ಡರ್ ಶೋಲ್ಡರ್ ಜಾಯಿಂಟ್ ಅದು ಡಿಸ್ಲೊಕೇಶನ್ ಆಗಿ, ಮತ್ತೆ ಇನ್ನು ಸ್ವಲ್ಪ ಪೆಟ್ಟೆಲ್ಲ ಬಿದ್ದು ಸ್ವಲ್ಪ ಏನೋ ಆಗಿತ್ತು. ಸೊ ಇದಾಗಿ ಸೊ ಮತ್ತೆ ಆ ವ್ಯಕ್ತಿ ಟ್ರೈನ್ ಮುಂದೆ ಹೊಟ್ಟೋಯ್ತು. ಆ ಟ್ರೈನ್ ಅಲ್ಲಿಗೆ ಸ್ಪೇನಿಗೆ, ಪ್ಯಾರಿಸ್ ಇಂದ ಸ್ಪೇನು. ಈ ವ್ಯಕ್ತಿ ಸ್ಪೇನ್ ಅಲ್ಲಿ ಮೆಡ್ರಿಡ್, ಸ್ಪೇನ್ ದೇಶದ ರಾಜಧಾನಿ. ಸೊ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿ. ಈ ವ್ಯಕ್ತಿ ಒಬ್ಬ ಬ್ಯಾಂಕರ್, ಬ್ಯಾಂಕ್ನಲ್ಲಿ ದೊಡ್ಡ ಒಂದು ಹುದ್ದೆ ಒಂಥರ ಇದ್ದದ್ದು, ದೊಡ್ಡ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ತುಂಬಾ ದೊಡ್ಡ ಹುದ್ದೆ. ಹೀಗೆ ಆ ವ್ಯಕ್ತಿ ಆದರೆ ಈ ತರ ಅವನು ವ್ಯವಹಾರ ಮಾಡಿದ್ದು. ಮತ್ತೆ ಇಲ್ಲಿ ಆಯ್ತು, ಇದಾಗಿ ಹೇಳ್ತಾರೆ ಆ ದಿವಸ ಆ ವ್ಯಕ್ತಿ ತನ್ನ ಮನೆಗೆ ಹೋಗಿದ್ದು. ಆದ್ರೆ ಇಲ್ಲಿ ಈ ಇವರು ಯಾರೋ ಭಕ್ತರು ಹೇಳಿ ಫೋನ್ ಮಾಡಿ, ಈ ತರ ಆಗಿದೆ, ನಿಮ್ಮ ಭಕ್ತರು ಯಾರು ಈ ತರ ಬಿದ್ದಿದ್ದಾರೆ, ಪೆಟ್ಟು ಬಿದ್ದಿದೆ, ಈ ತರ ಆತ. ಸೊ ನಂತರ ಹೇಳ್ತಾರೆ ಅವ್ರನ್ನ ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ರು, ಮತ್ತೆ ಅಲ್ಲೆಲ್ಲ ಏನ್ ಬೇಕು ಇದು ಮಾಡಿದ್ರು. ನಂತರ ಯಾರ ಮಾತಾಜಿ ಅವರು 4 ದಿವಸದಲ್ಲಿ ಮತ್ತೆ ರೆಡಿ ಅಂತೆ, ಪುಸ್ತಕ ವಿತರಣೆ ಮಾಡಕ್ಕೆ ರೆಡಿ. ಪೆಟ್ಟು ಬಿದ್ದಿದೆ, ಇನ್ನೊಂದು ಬಿದ್ದಿದೆ, ಅದು 4 ದಿವಸದಲ್ಲಿ ಮತ್ತೆ ರೆಡಿಯಾಗಿ ಮತ್ತೆ ಪುಸ್ತಕ ವಿತರಣೆ, ತೊಂದರೆ ಇಲ್ಲ, ಇದು ನಮ್ಮ ಇದೆ ಅಂದ್ರೆ ಇದು ನಮ್ಮ ಸೇವೆ, ಭಗವಂತನು ನಮಗೆ ಕೊಟ್ಟರೆ ಪ್ರಭುಪಾದರಿಗೆ ಮೆಚ್ಚಿಸುವ ಸೇವೆ ಅಂತ ಮುಂದುವರಿಸ. ಸೊ ಇದು ಒಂದು ಕಡೆ. ಸೊ ಇನ್ನೊಂದು ಕಡೆ ಈ ಬ್ಯಾಂಕರ್ ಯಾರಿದ್ದಾರೆ, ಇವರು ಈ ವ್ಯಕ್ತಿ ತನ್ನ ಮನೆಗೆ ಹೋಗಿದ್ದು ಆ ದಿವಸ. ಹೋದಾಗ ಆ ಪುಸ್ತಕವನ್ನು ಹರಿದಿದ್ರು, ಕೆಳಗೆ ತುಳಿದಿದ್ರು, ಅದನ್ನ ತನ್ನ ಬ್ಯಾಗಲ್ಲಿ ಹಾಕೊಂಡು ಹೋಗಿತ್ತು.
ಏನೋ ಭಗವಂತನ ಇಚ್ಛೆ ಆ ಪುಸ್ತಕವನ್ನು ತೆಗೆದುಕೊಂಡು ಹೋಗಿತ್ತು. ಮತ್ತೆ ಮನೆಗೆ ಹೋದ್ಮೇಲೆ ಆ ಅದು ಕೂಡ ಮನೆಯಲ್ಲಿ ಎಲ್ಲೋ ಅಲ್ಲಿ ಅವರು ಎಲ್ಲಿ ಪ್ರವೇಶಗೊಂಡ ಮನೆಯಲ್ಲಿ, ಸೊ ಅಲ್ಲೇ ಅದನ್ನ ಇಟ್ಟದ್ದು. ಸೊ ಇಟ್ಟು ಮತ್ತೆ ಅವರ ಹೆಂಡತಿ ಏನೋ ಮಾತುಕತೆ ಆಗುತ್ತೆ, ಇನ್ನೊಂದಾಗತ್ತೆ. ನಂತರ ಆ ಹೇಳ್ತಾರೆ ಆ ವ್ಯಕ್ತಿ ಅದ್ರ ಬಗ್ಗೆ ಮರ್ತೋಗ್ಬಿಟ್ಟ. ಆದ್ರೆ ಆ ಮನೆಯಲ್ಲಿ ಅವರ ಯಾರು ಸೇವಕಿ, ಯಾರು ಸರ್ವೆಂಟ್ ಯಾರು ಇರ್ತಾರೆ, ಮನೆ ಕ್ಲೀನ್ ಮಾಡೋ ಇವರು, ಅವ್ರು ನೋಡಿದ್ದು ಈ ಪುಸ್ತಕ ಏನೋ ಅರ್ಧಿದೆ, ಇನ್ನೊಂದಿದೆ ಅಂತ ನೋಡ್ತಾರೆ ಸ್ವಲ್ಪ. ಸೊ ಅವರು ಇದು ಮೋಸ್ಟ್ಲಿ ಏನೋ ಆಗಿರ್ಬೇಕು, ಏನೋ ಡ್ಯಾಮೇಜ್ ಆಗಿರ್ಬೇಕು, ಅಂದ್ರೆ ತುಂಬಾ ಚೆನ್ನಾಗಿದೆ ಪುಸ್ತಕ ಅಂತ ನೋಡಿ ಅವ್ರ ಅದಕ್ಕೆ ಸ್ವಲ್ಪ ಬೈಂಡಿಂಗ್ ಎಲ್ಲ ಮಾಡಿ, ಇನ್ನೊಂದೇನೋ ಮಾಡಿ, ಸ್ವಲ್ಪ ರಿಪೇರ್ ಏನೋ ಮಾಡಿ, ಮತ್ತೆ ಅವರ ಪುಸ್ತಕ ಮನೆಯಲ್ಲಿರುವ ಒಂದು ಕಬೋರ್ಡ್, ಪುಸ್ತಕಗಳ ಕಬೋರ್ಡ್ ಇರುತ್ತೆ, ಸೊ ಅಲ್ಲಿ ಪುಸ್ತಕಗಳಲ್ಲಿ ಇಟ್ಬಿಟ್ರು. ಸೊ ಇದಾಯ್ತು, ಮತ್ತೆ ಆ ವ್ಯಕ್ತಿನ ಮರ್ತು ಹೋಗ್ಬಿಟ್ರು. ಮತ್ತೆ ಸುಮಾರು 1 ವರ್ಷ ಆದ್ಮೇಲೆ ಹೇಳ್ತಾರೆ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ಗಂಡ ಅಂತಾರೆ. ಏನಂದ್ರೆ ಅವರ ಹೆಂಡತಿ ಎಲ್ಲೋ ಒಂದು ಹೊರಗೆ ಒಂದು ಅಪಘಾತ, ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್, ಅವ್ರು ಹೋಗ್ತಾ ಇದ್ದು ಕಾರು ಇನ್ನೊಂದೇನೋ ಆಗಿ ಅವರ ಅಂತ್ಯ ಆಯ್ತು. ಸೊ ಒಂದು ಟ್ರಾಜಿಡಿ. ಸೊ ಯಾರು ಕೂಡ ಯಾವಾಗ ಕೂಡ ಎಲ್ಲಿ ಬೇಕಾದ್ರೂ ಆಗ್ಬೋದು, ನಮ್ಮ ವೈಯಕ್ತಿಕವಾಗಿ ಆಗ್ಬೋದು, ಇಲ್ಲ ನಮ್ಮ ಕುಟುಂಬದವ್ರು ಆಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು. ಇದು ನೋಡ್ತಾನೆ ಇದೆ, ಪೇಪರ್ ಓದ್ತಾನೆ ಇದೆ ಪ್ರತಿ ದಿವಸ ಈ ರೀತಿ ಒಂದು ಫ್ಯಾಮಿಲಿನೇ ಅವರೆಲ್ಲ ಹೋಗ್ತಾ ಇದ್ರು, ಅವರು ಒಂದು ಇದಕ್ಕೆ ಇಲ್ಲ ಒಂದು ತೀರ್ಥಯಾತ್ರೆಗೆ ಹೋಗಿದ್ರು ಎಷ್ಟೋ ಜನ, ಮೆಕ್ಕ ಅಲ್ಲೆಲ್ಲ ಹೋದ್ರು ಅವರು, ಇನ್ನೊಂದು ಧರ್ಮದಲ್ಲಿ ಇರ್ಬೋದು, ಆದ್ರೂ ಕೂಡ ಅವ್ರು ಹೋಗಿದ್ದಾರೆ. ಫ್ಯಾಮಿಲಿನೇ ಫುಲ್ ಫ್ಯಾಮಿಲಿ ಅವರು ಟ್ರಾವೆಲ್ ಮಾಡ್ತಾ ಇರೋದು. ಬಸ್ಸು, ಅದು AC ಬಸ್ಸು, ಇನ್ನೊಂದು ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿಟ್ಟು ಎಲ್ಲರೂ ಕೂಡ ಹಾಗೆ ಭಸ್ಮ. ಹೀಗೆ ಏನೇನೋ ಆಗುತ್ತೆ. ಹೀಗೆ ಸ್ಲೀಪರ್ ಬಸ್ಸಸ್ ನಮ್ಮ ಭಾರತದಲ್ಲೂ ಕೂಡ ಅಷ್ಟು ಸೆಕ್ಯೂರಿಟಿ ಎಲ್ಲ ತಗೊಳ್ಳೋದಿಲ್ವಂತೆ ಇವರು, ಹಾಗೆ ತುಂಬಾ ಅದು ಅನ್ಸೇಫ್ ಅಂತೆ, ಅದು ಅವ್ರ ಸೆಕ್ಯೂರಿಟಿ ಇದು ಮೇಂಟೈನ್ ಮಾಡೋದಿಲ್ವಂತೆ, ಪ್ರೋಟೋಕಾಲ್ ಮೇಂಟೈನ್ ಮಾಡೋದಿಲ್ಲ. ಹಾಗೆ ಆ ಸ್ಲೀಪರ್ ಬಸ್ಸಸ್, AC ಬಸ್ಸಸ್ ಅದೆಲ್ಲ ಯಾವಾಗ ಹೇಗೆ ಅದು ಒತ್ಕೊಳ್ಳುತ್ತೆ, ಅದು ಬೆಂಕಿಯಿಂದ ಗೊತ್ತಾಯ್ತು ಆ ಥರ ಹೇಳ್ತಾರೆ. ಬಹಳ ಆಗ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ. ಸೊ ಎನಿವೆ, ಈಗ ಒಂದು ರೀತಿಯಲ್ಲಿ ಈ ವ್ಯಕ್ತಿಯ ಬ್ಯಾಂಕರ್ನ ಹೆಂಡತಿ ಸಾವನ್ನಪ್ಪಿದ್ರು. ಸೊ ನಂತರ ಕೆಲವೇ ದಿವಸದಲ್ಲಿ ಆ ವ್ಯಕ್ತಿಯ ಮಗನೋ ಮಗಳೋ ಏನೋ ಅನ್ಸುತ್ತೆ, ಅವರು ಕೂಡ ಇಬ್ಬರು ಅದೇ ಒಂದು ರೀತಿ ಇನ್ನೊಂದು, ಒಬ್ಬ ಮಗನು ಅವನು ಮನೆ ಬಿಟ್ಟು ಹೋಗ್ಬಿಟ್ಟ, ಮಗಳು ಕೂಡ ಇನ್ನೊಂದು ರೀತಿ ಇನ್ಯಾರೋ ಜೊತೆ ಅವರು ಸಂಬಂಧವನ್ನು ಬೆಳೆಸ್ಕೊಂಡು ಅವರು ಕೂಡ ಇವರ ಮಾತು ಕೇಳಿದ್ರು. ಸೊ ಈಗ ಈ ವ್ಯಕ್ತಿ ಒಂದು ವರ್ಷದ ಹಿಂದೆ ಮಾಡಿದ್ದು ಈ ರೀತಿಯ ಒಂದು ಹೀನ ಕೃತ್ಯ, ಯಾರೋ ಭಕ್ತರೇ ಕೊಟ್ಟ ನೋವು, ಆದರೆ ಈಗ ಅವರಿಗೆ ಬಂದದ್ದು ಅದರ ತಕ್ಷಣ ಪ್ರಕ್ರಿಯೆನೋ, ಇಲ್ಲಾಂದ್ರೆ ಇನ್ಯಾವುದು ಭಗವಂತನೇ ನಮಗೆ ಕೊಡೋದಿಲ್ಲ, ನಮ್ಮ ಜನ್ಮದೇ ನಮ್ಗೆ ಕೊಡ್ತಾನೆ ಭಗವಂತ, ಈ ಜನ್ಮದಲ್ಲಿ ಇನ್ನೊಂದು ಜನ್ಮದಲ್ಲಿ. ಸೊ ಹಾಗೆ ಇವ್ರಿಗೆ ಈ ರೀತಿ ಆಯ್ತು. ಈ ರೀತಿಯಾಗಿ ಆ ವ್ಯಕ್ತಿ ತುಂಬಾ ನೋವು, ಅಸಮಾಧಾನ, ಅಶಾಂತಿ. ಸೊ ಅದರಲ್ಲಿ ಅವರು ಮನೆಯಲ್ಲಿ ಕುತ್ಕೊಂಡೆ ಅವ್ರ ಕೊಠಡಿಯಲ್ಲಿ, ಸೊ ನಾನು ಕೂಡ ಯಾಕಿನ್ ಬದುಕಬೇಕು, ನನ್ನ ಜೀವನದ ಇದು ಏನು ಅಂತ ನಾನು ಒಂದು ಬಂದೂಕಿನಿಂದ ನನ್ನ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಅವನು ಡಿಸೈಡ್ ಮಾಡಿ ಆ ವ್ಯಕ್ತಿ ಬಂದೂಕನ್ನು ಕೂಡ ತೆಗೆದಿಟ್ಕೊಂಡಂತೆ. ಆದರೆ ಒಂದು ನಿಮಿಷ ಆ ವ್ಯಕ್ತಿಗೆ ಹೇಗಿರು ಸಾಯೋ ಮುಂಚೆ ಒಂದು ಬೈಬಲ್ ಓದೋಣ, ಯಾಕಂದ್ರೆ ನಾವು ಹೇಗೆ ನಮ್ಮ ಇದರಲ್ಲಿ ಭಗವದ್ಗೀತೆ ಓದಬೇಕು ಅಂತ ಓದ್ತೀವಿ, ಬೇರೆ ಧರ್ಮದಲ್ಲಿ ಬೇರೆ ಪುಸ್ತಕಗಳು ಓದ್ಬೋದು. ಆ ವ್ಯಕ್ತಿ ಒಂದು ನಮ್ಮ ಗ್ರಂಥದ ಬೈಬಲ್ ಓದೋಣ ಅಂತ ಅವನಿಗೆ ಮನಸ್ಸು. ಮತ್ತೆ ತನ್ನ ಕೊಠಡಿಗೆ ಒಳಗೋಗಿ ಅಲ್ಲಿ ಬುಕ್ಸ್ ರ್ಯಾಕ್, ಪುಸ್ತಕಗಳೆಲ್ಲ ಇದಾಗಿದ್ದು ನೋಡಿ ಅಲ್ಲಿ ಈ ಪುಸ್ತಕ ಕಾಣ್ತು. ಸೊ ಈ ಪುಸ್ತಕ ಕಾಣ್ತು ಅಂದ್ರೆ ಏನೋ ನೆನಪು ಇಲ್ಲ ಅವ್ರಿಗೆ, ಈ ಪುಸ್ತಕ ನಾನೇ ತಂದಿರೋದು, ಈ ರೀತಿ ಆಗಿದ್ದೆಲ್ಲ. ಅದೇ ಪುಸ್ತಕ ತಂದು ಅದನ್ನ ಓಪನ್ ಮಾಡಿದ್ದಂತೆ ಮಧ್ಯೆಯಲ್ಲೆಲ್ಲ. ಸೊ ಮೋಸ್ಟ್ಲಿ ಪೇಜ್ ನಂಬರ್ ಗೊತ್ತಿಲ್ಲ, ಪೇಜ್ ನಂಬರ್ 35 ಎಷ್ಟು ಅನ್ಸುತ್ತೆ. ಅದು ಇವರು ಯಾರು, ವಸುದೇವ ಕಂಸನ ಜೊತೆಗೆ ಮಾತುಕತೆ, ಸಂಭಾಷಣೆ. ಸೊ ಕೃಷ್ಣ ಪುಸ್ತಕದಲ್ಲಿ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ. ಅದು ಓದುವಾಗ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತಾರೆ. ನಾನು ಫಸ್ಟ್ ಟೈಮ್ ಓದಾಗಿದ್ದು ನಂಗೆ ಇಂಟ್ರೆಸ್ಟೇ ಇರ್ಲಿಲ್ಲ, ಇದೇನಪ್ಪ ಸುಮ್ಮನೆ ಏನೇನೋ ಇವರೇನೋ ಮಾತಾಡ, ಕೃಷ್ಣ ಸ್ಟೋರಿ ಬುಕ್ ಬಿಟ್ಟು ಇದೇನೇನೋ ತತ್ವಗಳಿವೆ ಅಂತ. ಸೊ ಅಲ್ಲಿ ವಸುದೇವ ಹೇಳ್ತಾ ಇದ್ದಾರೆ ಕಂಸನಿಗೆ, ನಾವು ಹೇಗೆ ದೇಹವನ್ನು ಬದಲು ಮಾಡ್ತೇವೆ ಹೇಳ್ತಾರೆ. ನೆಕ್ಸ್ಟ್ ದೇಹ ರೆಡಿ ಇದ್ದಾಗ ಇಮಿಡಿಯೇಟ್ ಆಗಿ ನಾವು ಈ ದೇಹವನ್ನು ಬಿಟ್ಬಿಡ್ತೇವೆ. ಪ್ರಕೃತಿಯ ನಿಯಮ ಅನುಸಾರ ಭಗವಂತನ ನಮಗೆ ಈ ದೇಹದಲ್ಲಿ ಇಷ್ಟು ನಾವು ಸಮಯ ಇರಬೇಕು ಅಂತ ನಿರ್ದಿಷ್ಟವಾಗಿರುತ್ತೆ. ನಂತರ ನಾವು ಬಿಟ್ಟು ಹೋಗ್ಬೇಕು, ಇನ್ನೊಂದು ದೇಹಕ್ಕೆ ಹೋಗ್ಬೇಕು. ಹೇಗೆ ನಾವಿಲ್ಲಿ ರೆಂಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ಬೋದು ಒಬ್ಬರ ಹತ್ರ, ಇವ್ರ ಹತ್ರ, ನಮ್ಮ ಓನರ್ ಹತ್ರ, ಅವರಿಗೆ ಇಷ್ಟು ನಾವು 11 ತಿಂಗಳು ಇರ್ತೇವೆ, ಇಲ್ಲ 2 ವರ್ಷ ಇರ್ತೇವೆ. ಅದಾದ್ಮೇಲೆ ಅವರು ಕಾನೂನು ಗಟ್ಟಿ ಕ್ರಮವಾಗಿ ಉಪಯೋಗಿಸ್ಕೊಂಡ್ರೆ ಅವ್ರು ನಮ್ಮನ್ನು ಹೊರಗೆ ಹಾಕ್ಬೋದು. ಆ ಸಮಯ ಅಷ್ಟೇ ನಮಗೆ ಸೀಮಿತವಾಗಿ. ಹಾಗೆ ನಮ್ಮ ದೇಹದಲ್ಲಿ ಕೂಡ ಇಷ್ಟು ಸಮಯ ನಾವು ಇರ್ಬೇಕು ಅಂತ ನಮ್ಗೆ ಜೀವನ ಆತ್ಮಗೆ ಇದಾಗಿದೆ. ಸೊ ಹಾಗೆ ಆ ವಿವರಣೆಗಳೆಲ್ಲ ಬಂದು ಅಲ್ಲಿ ಒಂದ್ ಕಡೆ ಏನೋ ಇದಕ್ಕೆ ಕೇಳುವಾಗ ಹೀಗೆ ಪ್ರಭುಪಾದರು ಹೇಳ್ತಾರೆ, ಒಂದು ಜೀವಿಗಳು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಹೋಗುತ್ತೆ, ಹಾಗೆ ನಾವು ಕೂಡ
ನಮ್ಮ ದೇಹವನ್ನು ಬದಲು ಮಾಡ್ತಾ ಇರ್ತೇವೆ. ನಮ್ಮ ದೇಹ ಶಾಶ್ವತವಲ್ಲ, ಅದು ನಿತ್ಯವಾದದ್ದು, ಅನಿತ್ಯ. ನಾವು ಶಾಶ್ವತ, ನಾವು ಜೀವ ಚೇತನಾತ್ಮ ಶಾಶ್ವತ, ನಮಗೆ ಸಾವಿಲ್ಲ. ಸೊ ಹಾಗೆ ಆ ಪುನರ್ಜನ್ಮದ ಬಗ್ಗೆ, ಆತ್ಮದ ಜ್ಞಾನದ ಬಗ್ಗೆ ಸ್ವಲ್ಪ ವಿವರಣೆ ಇದೆ. ತುಂಬಾ ಚೆನ್ನಾಗಿದೆ. ವಸುದೇವರು ಕಂಸನಿಗೆ ಆ ರೀತಿ ಆ ಕಂಸನಿಗೆ ಸಾಂತ್ವತ ಮಾಡ್ತಾರೆ. ಯಾಕಂದ್ರೆ ಕಂಸ ಇವರೆಲ್ಲ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾನೆ ಅಷ್ಟು. ಆ ಟೈಮಲ್ಲೂ ಇಲ್ಲಾಂದ್ರೆ ಮೋಸ್ಟ್ಲಿ ಮೊದಲ ಬಾರಿನೇ ಭೇಟಿ ಮಾಡಿದಾಗ, ಸಾರಿ ಮೊದಲ ಬಾರಿಗೆ ಆ ದೇವಕಿಯನ್ನು ಕೊಲ್ಲೋ ಪ್ರಯತ್ನ ಪಟ್ಟಾಗ ಅವಾಗ ಪ್ರಯತ್ನ ಮಾಡ್ತಾರೆ. ಆಯ್ತು. ಸೊ ಆ ಪೇಜನ ಪುಟವನ್ನು ಇವ್ರು ತೆಗೆದು ಓದುತ್ತಾರೆ. ಸೊ ಅದಾದ್ಮೇಲೆ ಇವ್ರಿಗೆ ಸ್ವಲ್ಪ ಜ್ಞಾನ ತಿಳುವಳಿಕೆ ಬರುತ್ತೆ. ನಾವು ದೇಹ ಅಲ್ಲ, ನಾವು ಆತ್ಮ, ನಾವು ಶಾಶ್ವತವಾಗಿದ್ದೇವೆ. ಸೊ ಹಾಗಿದ್ದಲ್ಲಿ ನನ್ನ ಹೆಂಡತಿ ಕೂಡ ಅವರು ಶಾಶ್ವತ. ಅವ್ರು ಇನ್ನೊಂದ್ ಕಡೆ ಹೋಗಿದ್ದಾರಷ್ಟೇ. ಹೇಗೆ ಅದು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಆ ಕ್ರಿಮಿಕೀಟಗಳು ಹೋಗ್ತವೆ, ಅದು ಹಾಗೆ ರೀತಿ ಆತ್ಮ ಕೂಡ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶ ಬರ್ತದೆ. ಸೊ ಅದು ಕೇಳಿ ಅವ್ರಿಗೆ, ಓ ಹಾಗೆ ನನ್ನ ಹೆಂಡತಿ ಸತ್ತಿಲ್ಲ, ಓಕೆ ಅಂತ ಅವ್ರಿಗೆ ಸ್ವಲ್ಪ ಸಮಾಧಾನ ಆಯ್ತಂತೆ ಭಗವದ್ಗೀತೆಯ ಈ ಭಾಗವತದ ಜ್ಞಾನವನ್ನು ಕೇಳಿ. ಮತ್ತೆ ಅವರು ಸ್ವಲ್ಪ ಸಮಯ, ಇನ್ನೊಂದು 10 ನಿಮಿಷ 15 ನಿಮಿಷ ಏನೋ ಓದಿ ಹಾಗೆ ನಿದ್ದೆ ಬಂದು ಮಲಗ್ಬಿಟ್ರು. ಸೊ ಮತ್ತೆ ಬೆಳಿಗ್ಗೆ ಇದ್ದಾಗ ಅವ್ರು ಆಫೀಸ್ಗೆ ಹೋಗ್ಬೇಕಿತ್ತಂತೆ. ಸೊ ಆದ್ರೆ ಆಫೀಸ್ ಅಂದ್ರೆ ಅವ್ರ ಆಫೀಸ್ ಇರ್ಬೋದು, ಬ್ಯಾಂಕ್ ಕೆಲಸ ಮಾಡೋದು. ಸೊ ನಂತರ ಅವ್ರಿಗೆ ಈ ತರ ಸನ್ನಿವೇಶದಲ್ಲಿ ಯಾಕೆ ಹೋಗ್ಬೇಕು? ಸೊ ಕೆಲವು ದಿವಸ ಹೋಗ್ಲಿಲ್ಲ ಅವರು. ಸೊ ಮನೆಯಲ್ಲೇ ಕೂತು ಆ ಪುಸ್ತಕವನ್ನು ಓದಕ್ಕೆ ಮುಂದುವರಿಸಿದ್ರು. ಸೊ ಇನ್ನ ಹೆಚ್ಚು ಅವರು ಆ ಕೃಷ್ಣ ಪುಸ್ತಕದ ಜ್ಞಾನ, ಭಗವದ್ಗೀತೆ ಭಾಗವತದ ಗ್ರಂಥದ ವಿಜ್ಞಾನ ಅದನ್ನು ಕೇಳಿದ್ರು. ಸೊ ಕೆಲವು ದಿವಸಗಳ ನಂತರ ಅವರು ಆ ಪುಸ್ತಕದ ಹಿಂದೆ ಅವ್ರು ನೆನಪಾಯ್ತು ಅವ್ರು ಮಾಡಿದ್ದ ಹೀನ ಕೃತ್ಯ, ಹಾಗೆ ನಾನು ಯಾಕೆ ಹೀಗೆ ಮಾಡಿದೆ ಅಂತ. ಮತ್ತೆ ಅದೇ ಅರ್ಥ ಆಗ್ತಾ ಇದೆ ಅವ್ರು ಯಾಕೆ ಆಗ್ತಾ ಇದೆ ಈ ತರ ಅಂತೆಲ್ಲ ಅರ್ಥ ಆಗ್ತಾ ಇದೆ. ಆಧ್ಯಾತ್ಮಿಕ ಜ್ಞಾನ ಅರ್ಥ ಆಗ್ತಾ ಇದ್ದಾರೆ. ಸೊ ಹಾಗೆ ಆ ಪುಸ್ತಕದಲ್ಲಿ ಅವ್ರು ನೋಡಿದ್ರೆ ಅದು ಫ್ರೆಂಚ್ ಪುಸ್ತಕ. ಅದು ಅವ್ರಿಗೆ ಪ್ಯಾರಿಸ್ ನಲ್ಲಿ ಸಿಕ್ಕಿದ್ದು. ಇವ್ರು ಕೂಡ ಫ್ರೆಂಚ್ ಅವರೇ, ಆದ್ರೆ ಅವ್ರು ಕೆಲಸ ಮಾಡ್ತಾರೆ ಸ್ಪೇನ್, ಮ್ಯಾಡ್ರಿಡ್. ಸೊ ಅವ್ರಲ್ಲಿ ಅಡ್ರೆಸ್ ಅಲ್ಲಿ ಫೋನ್ ನಂಬರ್ ನೋಡಿದ್ಮೇಲೆ ಅವ್ರು ಕಾಲ್ ಮಾಡಿದ್ರಂತೆ, ಅಲ್ಲಿ ಪ್ಯಾರಿಸ್ ನಲ್ಲಿ ನಮ್ಮ ಹರೇ ಕೃಷ್ಣ ಇಸ್ಕಾನ್ ದೇವಸ್ಥಾನ. ಮತ್ತೆ ಅವ್ರು ಹೇಳಿದ್ರೆ, ಇಲ್ಲ ನೀವು ಇಲ್ಲಿ ಬರೋ ಅಗತ್ಯ ಇಲ್ಲ, ಅಲ್ಲೇ ನಮ್ಮ ಕೇಂದ್ರ ಇದೆ, ಮೆಡ್ರಿಡ್ ಅಲ್ಲಿ ಇದೆ ದೇಶದಲ್ಲಿ. ಸೊ ಅಲ್ಲಿ ಯಾರೋ ಭಕ್ತರು ಕಾಂಟ್ಯಾಕ್ಟ್ ಕೊಟ್ರು. ನಂತರ ಇವರು ಒಂದ್ ದಿವಸ ಅಲ್ಲಿ ಸರ್ಪ್ರೈಸ್ ಹೋದ್ರು. ಮತ್ತೆ ಅವ್ರು ಮುಂದುವರಿತ ಹಾಗೆ ಇವರು ಎಷ್ಟು ಮುಂದುವರಿತಂದ್ರೆ, ಇವರು ಅಲ್ಲಿ ಯಾಕಂದ್ರೆ ಈಗ ಫ್ಯಾಮಿಲಿ ಕೂಡ ಇಲ್ಲ, ಹೆಂಡತಿ, ಯಾಕೆ ಏಜ್ ಆಗಿದೆ ಅವ್ರಿಗೆ, ಒಂದು 40-45 ಆಗಿರ್ಬೋದು, ಅವ್ರಿಗೆ 45 ನಿಯರ್ಲಿ 50 ತರ ಆಗಿರ್ಬೋದು. ಆದರೆ ಏನೋ ಭಗವಂತನ ಒಂದು ಇದರಿಂದ ಹೆಂಡತಿ ಬಿಟ್ಟು ಹೋಗ್ಬಿಟ್ರು. ಇನ್ನು ಮಕ್ಕಳು ಕೂಡ ಎಲ್ಲೋ ಕಾಡೆ, ಇನ್ಯಾರು ಅವ್ರಿಗಿಲ್ಲ. ಅವ್ರಿಗೆ ಆಗಿರೋದ್ರಿಂದ ಅವರು ಬಂದು ಮಂದಿರದಲ್ಲಿ ಸಂಪೂರ್ಣವಾಗಿ ಸೇವೆ ಮಾಡೋಕ್ಕೆ ಸೇರ್ಕೊಂಡ್ರು. ಅದು ಡೀಟೇಲ್ ಆಗಿದೆ, ಅದು ನಾನು ಸುಮ್ಮನೆ ಶಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಂತರ ಅವರು ಒಂದು ಸಮಯದಲ್ಲಿ ಇದೆಲ್ಲ ಒಂದೂವರೆ ವರ್ಷ ಕಾಲದಲ್ಲಿ ಅಷ್ಟೇ, ತುಂಬಾ ಅತಿ ಇದರಲ್ಲಿ ಅವರ ಇದು ಜೀವನದ ಬದಲಾವಣೆ. ಎಷ್ಟೊಂದು ಅಸುರನ ಪ್ರವೃತ್ತಿ, ಕಟುಕ, ಯಾರೋ ಒಬ್ಬರಿಗೆ ಈ ರೀತಿ ಗೊತ್ತಿಲ್ಲದೆ ಇರೋರು ಕೂಡ ಅವ್ರ ಟ್ರೈನಿಂದ ಅವ್ರನ್ನ ಬಿಸಾಡಿದ್ದು. ಆ ರೀತಿಯ ಒಂದು ರಾಕ್ಷಸ ಪ್ರವೃತ್ತಿ ಇರೋ ವ್ಯಕ್ತಿ ಎಲ್ಲಿಂದ ಇಲ್ಲಿಗೆ ಬದಲಾವಣೆ. ಮತ್ತೆ ಅವ್ರು ಭೇಟಿ ಮಾಡ್ತಾರೆ, ಅವ್ರು ಯಾರಿಗೆ ಆತರ ಮಾಡಿದ್ರು ಅವ್ರನ್ನು ಕೂಡ ಯಾವ್ದೋ ಒಂದು ಇಸ್ಕಾನ್ ಇದರ ಇಟಾಲಿಯಲ್ಲಿ ಯಾವ್ದೋ ನಡೆದ ಒಂದು ಇದರಲ್ಲಿ ಭೇಟಿ ಮಾಡಿ ಅವರಿಗೆ ಕೇಳಿ ಕ್ಷಮೆ ಕೇಳಿ. ಸೊ ಈ ರೀತಿ ಏನಿವೆ. ಸೊ ಇದನ್ನ ನಾವು ಕೇಳೋದು ಒಬ್ಬ ವ್ಯಕ್ತಿತ್ವದ ಬದಲಾವಣೆ ಈ ರೀತಿ ನಿಜವಾದ ಆಧ್ಯಾತ್ಮಿಕ ಜ್ಞಾನದಿಂದ. ಸೊ ಇದು ಒಂದಲ್ಲ, ಈ ತರ ಎಷ್ಟೋ ಪುಸ್ತಕ ವಿತರಣೆ ಮಾಡೋ ಭಕ್ತರು ಎಷ್ಟೋ ಹೇಳ್ತಾರೆ ಯಾವ ರೀತಿಯಲ್ಲಿ ಅವರು ಈ ರೀತಿ ಜನರನ್ನು ಭೇಟಿ ಮಾಡಿದ್ದು, ಮತ್ತೆ ಅವರು ಪುಸ್ತಕವನ್ನು ಎಲ್ಲೋ ಖರೀದಿ ಮಾಡಿದ್ದು, ಮತ್ತೆ ಅದನ್ನು ಓದಿದ್ದು ಅವ್ರ ಜೀವನ ಬದಲಾವಣೆ ಆಗುತ್ತೆ. ಸೊ ಹೀಗೆ ಶಿಲಾ ಪ್ರಭುಪಾದರ ಪುಸ್ತಕಗಳು, ಇದು ಟೈಮ್ ಬಾಂಬ್. ಶಿಲಾ ಪ್ರಭುಪಾದ ಹೇಳ್ತಾ ಇದ್ರು, ಇದೆಲ್ಲ ಒಂದು ನಾವು ಬಾಂಬ್ ಬಿಟ್ರೆ ಒಂದೊಂದ್ಸಲ ಅದು ಬ್ಲಾಸ್ಟ್ ಆಗೋದಿಲ್ಲ, ಸ್ಫೋಟ ಆಗೋದಿಲ್ಲ, ಅದು ಎಷ್ಟೋ ಸಮಯದ ನಂತರ ಬ್ಲಾಸ್ಟ್ ಆಗುತ್ತೆ. ಒಂದ್ಸಲ ಹೇಳ್ತಾರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಎಲ್ಲೋ ಇಟ್ಟ ಇದು. ಆ ರೀತಿ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಘಟನೆಗಳು ಹೇಳ್ತಾರೆ ಎಷ್ಟೋ ವರ್ಷಗಳಾದ್ಮೇಲೆ. ಆ ರೀತಿ ನಮ್ಮ ಶಿಲಾ ಪ್ರಭುಪಾದರ ಸಂಸ್ಥಾಪಕಾಚಾರ್ಯ ಪುಸ್ತಕಗಳಾಗಿ ಅದು ಯಾರಿಗೆ ಯಾವಾಗ ಪ್ರಭಾವ ಬೀಳುತ್ತೆ ಗೊತ್ತಿಲ್ಲ. ಯಾರನ್ನು ಮನಸ್ಸನ್ನು, ಎಂತ ಒಬ್ಬ ವ್ಯಕ್ತಿ ಮೃಗಾರಿ ಅಂತ ಇರೋ ವ್ಯಕ್ತಿ ನಾವು ಕೇಳ್ತೀವಲ್ಲ ಭಾಗವತದಲ್ಲಿ, ನಾರದರ ಸಂಪರ್ಕದಿಂದ ಶುದ್ಧ ಭಕ್ತರಾದ್ರು, ಆ ರೀತಿ ಆ ಪರಿಣಾಮವನ್ನು ಪರಿವರ್ತನೆಯನ್ನು ಅದು ಕೊಡುವಂತ ಶಕ್ತಿಯನ್ನು ಪಡೆದಿರೋ ಪುಸ್ತಕ. ಸೊ ಈ ಶ್ಲೋಕ ನಾವ್ ಕೇಳ್ತಾ ಇರೋದು, ಇವರು ಹೇಳ್ತಾ ಇರೋದು, ನಾವು ಪಾರ್ಷದರು ಅಂದ್ರೆ ನಾವು ಭಗವಂತನ ನಿತ್ಯ ಸಂಗಡಿಗರು. ಸೊ ಭಗವಂತನ ನಿತ್ಯ ಸಂಗಡಿಗರು ಅಂದ್ರೆ ಕೃಷ್ಣ ವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈರ್ ಸಂಕೀರ್ತನೆ ಪ್ರಾಯೇ ಯಜಂತಿ ಸುಮೇಧಸಃ. ಸೊ ಭಾಗವತದಲ್ಲಿ ಇದು 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕ.
ಜನರಿಗೆ ಕಾಣಿಸುತ್ತೆ ಅನ್ಕೊಳ್ತೀನಿ ನಾನು. ನಾನು ಕನ್ನಡಕ್ಕೆ ಅನುವಾದ ಹಾಕ್ತೇನೆ. ಎಸ್. ಸೊ ಈ ಶ್ಲೋಕ ಇದು ಏನ್ ಹೇಳ್ತಾ ಇದೆ, ಇದೇ ಸೇಮ್ ಪಾರ್ಷದ ಅಂತ ನಾವೇನು ಪದ ಕೇಳ್ತಾ ಇದ್ದೇವೆ. ಕೃಷ್ಣವರ್ಣ ವಿಶಾ ಕೃಷ್ಣ ಸಾಂಗೋಪಾಂಗಾಸ ಪಾರ್ಷದ. ಇಲ್ಲಿ ಇಲ್ಲಿ ಇವರು ನಂದ ಸುಂದ ಹೇಳ್ತಾ ಇರೋದು, ನಾವು ಪಾರ್ಷದರು, ನಾವು ಭಗವಂತನ ನಿತ್ಯ ಸಂಗಡಿಗರು. ಹೇಗೆ ಯಾರು ದೊಡ್ಡ ವ್ಯಕ್ತಿ ಪ್ರಧಾನಿಗಳಿಗೆ ಆಪ್ತರೆ ಆಗಿರ್ತಾರೆ, ಯಾರಿರ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇರೋರು ಇರ್ತಾರೆ. ಯಾರೋ ತುಂಬಾ ಬಹಳ ಸಮಯದಿಂದ ಅವ್ರ ಪರಿಚಯ ಇದೆ, ಅವ್ರ ಮೇಲೆ ನಂಬಿಕೆ ಇದೆ, ಅವರೇ ಅವರೊಟ್ಟಿಗೆ ಇರ್ತಾರೆ. ಇಲ್ಲ ಬೇರೆ ಯಾರಾದ್ರು ಹೊಸಬರು ಯಾರಾದ್ರೂ ಅವ್ರು ಇರಕ್ಕಾಗತ್ತೆ. ಇವಾಗ ನಾಳೆ ಇಲ್ಲಿ ಹೇಳ್ತಾ ಇರಿ, ಅವರು ಉಡುಪಿ ದೇವಸ್ಥಾನಕ್ಕೆ ಬರಕ್ಕೆ ನಮ್ಮ ಪ್ರಧಾನಿಗಳಿಗೆ ಬೆಳಿಗ್ಗೆ 8 ಗಂಟೆಯಿಂದ 3 ಗಂಟೆವರೆಗೂ ಯಾರಿಗೂ ದೇವಾಲಯದಲ್ಲಿ ಒಳಗೆ ಪ್ರವೇಶ ಇಲ್ಲ, ದರ್ಶನ ಇಲ್ಲ. ಯಾಕಂದ್ರೆ ಅದು ಸೆಕ್ಯೂರಿಟಿ, ಅವ್ರ ಜೀವಕ್ಕೇನೋ ಅಪಾಯ ಆಗುತ್ತೋ ಇನ್ನೊಂದು ಆ ರೀತಿ. ಅಂದ್ರೆ ಹತ್ರದಲ್ಲಿ ಜೊತೆಯಲ್ಲಿರೋರು ಅವ್ರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇರೋರು ಮಾತ್ರ ಇರಬೇಕು. ಯಾರಾದರೂ ಉಗ್ರಗಾಮಿಗಳು ಬಂದ್ಬಿಟ್ರೆ ಇನ್ನೊಂದು ಬಂದ್ಬಿಟ್ರೆ ಹಾಗೆ. ಸೊ ಹೀಗೆ ಭಗವಂತನು ಹಾಗೆ ಭಗವಂತನಿಗೆ ಆ ರೀತಿ ಸೆಕ್ಯೂರಿಟಿ ಇಲ್ಲ, ಬೇಡ. ಕೃಷ್ಣನಿಗೆ ಭಗವಂತನೇ ಎಲ್ಲರಿಗೂ ಸೆಕ್ಯೂರಿಟಿ ಕೊಡ್ತಾನೆ. ಸೊ ಕೃಷ್ಣನು ಆ ಪಾರ್ಷದರು ಎಷ್ಟು ಆಪ್ತರು, ಅವರು ಅವರೊಟ್ಟಿಗೆ. ಸೊ ಹಾಗೆ ಹೇಳೋದು ಭಾಗವತದಲ್ಲಿ ಇದೇ. ಕೃಷ್ಣನು ಕಲಿಯುಗದಲ್ಲಿ ಬಂದಾಗ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ, ಕಲಿಯುಗದಲ್ಲಿ ಕೃಷ್ಣವರ್ಣಂ, ಕೃಷ್ಣನನ್ನು ವರ್ಣಿಸುತ್ತಾ ಕೃಷ್ಣನ ಗುಂಪಿಗೆ ಇದೆರಡು ಅರ್ಥ ವರ್ಣಕ್ಕೆ. ವರ್ಣ ಅಂದ್ರೆ ವರ್ಣಯತಿ, ಇನ್ನೊಂದರ್ಥ ವರ್ಣ ಗುಂಪಿಗೆ, ಚಾತುರ್ವರ್ಣ. ಸೊ ಹಾಗೆ ಕೃಷ್ಣ ಗುಂಪಿಗೆ ಸೇರಿದ್ದು, ಕೃಷ್ಣ ತತ್ವಗೆ ಸೇರಿದ್ದು. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ. ಆದ್ರೆ ಮೈಬಣ್ಣ ಏನೋರ್ದು ಈ ವಿವರಣೆ ಎಲ್ಲಿ ಬರುತ್ತೆ ಅಂದ್ರೆ, ಮಹಾರಾಜ ನಿಮಿಯವರು ನವಯೋಗೇಂದ್ರರು ಅಂತ ಯತಿಯರಿಗೆ ಅವರು ಭಗವಂತನ ಅವತಾರಗಳ ಬಗ್ಗೆ ವಿವರಿಸುವಾಗ ಕಲಿಯುಗದಲ್ಲಿ ಬರೆಯುವ ಅವತಾರ ಬಗ್ಗೆ ಇಲ್ಲಿ ಹೇಳೋದು. ಸೊ ಮುಂದೆ ಬರೋ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಸೊ ಆ ಭಗವಂತನು ಅವನು ತನ್ನನ್ನೇ ವರ್ಣಿಸುವ ಭಕ್ತನ ಇದರಲ್ಲಿ ಬರ್ತಾನೆ, ಅವತಾರದಲ್ಲಿ ಬರ್ತಾನೆ. ಅವನು ಕೃಷ್ಣನೇ, ಆದ್ರೆ ಅವನ ಬಣ್ಣ ಅಕೃಷ್ಣ, ಕೃಷ್ಣನ ಬಣ್ಣ ಅಲ್ಲ. ಕೃಷ್ಣ ಬಣ್ಣ ಮೇಘಶ್ಯಾಮ, ಆದರೆ ಈ ಅವತಾರದಲ್ಲಿ ಅವನು ಆ ಬಣ್ಣದಲ್ಲಿ ಬರೋದಿಲ್ಲ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಸೊ ಅವನೊಟ್ಟಿಗೆ ಅವನ ಸಂಗಡಿಗರಿದ್ದಾರೆ, ಅವನ ಆತ್ಮೀಯ ಸಂಗಡಿಗರು ಶ್ರೀಕೃಷ್ಣ ಚೈತನ್ಯ, ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತವರಿದ್ದಾರೆ. ಸಂಘ ಉಪಾಂಗ ಸಾಂಗೋಪಾಂಗ ಅಸ್ತ್ರ ಪಾರ್ಷದಂ. ಪಾರ್ಷದಂ ಅಂದ್ರೆ ಇದೇ ಪದ ಇಲ್ಲೂ ಕೂಡ ಈ ಶ್ಲೋಕದಲ್ಲೂ ಕೂಡ ನಾವು ಕೇಳ್ತಾರೆ, ಪಾರ್ಷದ. ಇವರು ಯಾರು ಹೇಳ್ತಾ ಇದ್ದಾರೆ, ಧ್ರುವ ಮಹಾರಾಜಿಗೆ ನಾವು ಭಗವಂತನ ಪಾರ್ಷದರು, ನಿನ್ನನ್ನು ಕರೆದೊಯ್ಯಕ್ಕೆ ಬಂದಿದ್ದೇವೆ. ಸೊ ಆ ರೀತಿಯ ಪಾರ್ಷದರು, ಅಷ್ಟು ಆತ್ಮ ಸನ್ನಿಹಿತ ಪಾರ್ಷದರು ಭಗವಂತನಿಗಿದ್ದಾರೆ. ಸೊ ಹಾಗೆ ಅವನು ಅವತರಿಸಿದಾಗ ಕೂಡ ಅವರು ಸಹ ಬರ್ತಾರೆ. ಅರ್ಜುನ, ಕೃಷ್ಣ ಹೇಳ್ತಾನೆ ನೀನು ನನಗೆ ತುಂಬಾ ಆತ್ಮೀಯ ಭಕ್ತ. ಸೊ ಕೃಷ್ಣ ಬಂದಾಗ ಕೃಷ್ಣನೊಟ್ಟಿಗೆ ಅರ್ಜುನ ಬರ್ತಾರೆ, ಕೃಷ್ಣನೊಟ್ಟಿಗೆ ರಾಧಾರಾಣಿ ಬರ್ತಾರೆ, ಕೃಷ್ಣನೊಟ್ಟಿಗೆ ಯಶೋಧ ನಂದ ಮಹಾರಾಜರು ಬರ್ತಾರೆ. ಸೊ ಆತ್ಮೀಯರು. ಸೊ ಅದೇ ರೀತಿಯಲ್ಲಿ ಕೃಷ್ಣನು ಭಕ್ತನಾಗಿ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಬಂದಾಗ ಅವನ ಹತ್ತಿರದ ಭಕ್ತರು ಸಾಂಗೋಪಾಂಗಾಸ ಪಾರ್ಶ್ವ. ಅವನ ತಾಯಿ ಯಶೋದೆ ಶಚಿದೇವಿಯಾಗಿ ಬರ್ತಾರೆ. ಸೊ ಕಲಿ ಮಾಯಾಪುರೇ ನವದ್ವೀಪೆ ಶಚಿ ಭವಿಷ್ಯಾಮಿ ಶಚಿ ಸುತಃ. ಸೊ ಇನ್ನೊಂದ್ ಕಡೆ ಹೇಳಿದ್ದು, ಕಲಿಯುಗದಲ್ಲಿ ನಾನು ಮಾಯಾಪುರ ಧಾಮದಲ್ಲಿ ಅಲ್ಲಿ ಜನ್ಮ ತಾಳ್ತೇನೆ, ನನ್ನ ತಾಯಿ ಶಚಿದೇವ ಪುತ್ರನಾಗಿ ನಾನು ಜನ್ಮಿಸ್ತೇನೆ, ಭವಿಷ್ಯಾಮಿ ಶಚಿ ಸುತಃ. ಸೊ ಹೀಗೆ ಇದೆ ಅವರ ಪಾರ್ಷದರು, ಭಗವಂತನ ನಿತ್ಯ ಸಂಗಡಿಗರು, ಸಾಂಗೋ ಉಪಾಂಗಾಸ್ತ್ರ ಪಾರ್ಷದಂ. ಯಜ್ಞೈ ಸಂಕೀರ್ತನ ಪ್ರಾಯ ರಜಂತಿ ಸುಮೇಧಸ. ಸೊ ಹಾಗೆ ಈ ಅವತಾರದಲ್ಲಿ ಏನ್ ಮಾಡ್ತಾರೆ, ಭಗವಂತನು ಸಂಕೀರ್ತನ ಯಜ್ಞವನ್ನು ಮಾಡ್ತಾರೆ. ಈ ಸಂಕೀರ್ತನ ಯಜ್ಞದಿಂದಲೇ ನಾವು ಭಗವಂತನನ್ನು ಮೆಚ್ಚಿಸಬಹುದು. ಸೊ ಇದನ್ನ ಯಾರು ಮಾಡ್ತಾರೆ, ಯಜಂತಿ ಸುಮೇಧಸಃ. ಸುಮೇಧಸ ಅಂದ್ರೆ ಬುದ್ಧಿವಂತ ವ್ಯಕ್ತಿಗಳು. ಸೊ ಇದು ಸಮಾನ ಪದಗಳಿದೆ ಮತ್ತೆ ಅನುವಾದ. ಕಲಿಯುಗದಲ್ಲಿ ಬುದ್ಧಿವಂತ ವ್ಯಕ್ತಿಗಳು ಕೃಷ್ಣ ನಾಮಗಳನ್ನು ನಿರಂತರವಾಗಿ ಜಪಿಸುವ ದೇವೋತ್ತಮ ಅವತಾರವನ್ನು ಪೂಜಿಸಲು ಸಾಮೂಹಿಕ ಸಂಕೀರ್ತನೆಯನ್ನು ಮಾಡುತ್ತಾರೆ. ಅವನ ಬಣ್ಣ ಕಪ್ಪು ಬಣ್ಣದಲ್ಲಾಗಿದ್ದರೂ ಅವನು ಸ್ವತಃ ಕೃಷ್ಣನೇ. ಅವನ ಜೊತೆ ಅವನ ಸಹಚರರು, ಸೇವಕರು, ಆಯುಧಗಳು ಮತ್ತು ರಹಸ್ಯ ಸಹಚರರು ಇರುತ್ತಾರೆ. ಸೊ ಹೀಗೆ ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ, ಅದ್ವೈತಾಚಾರ್ಯ ಮಹಾವಿಷ್ಣು, ಗದಾಧರ ಅಂದ್ರೆ ಶ್ರೀಮತಿ ರಾಧಾರಾಣಿ, ಶ್ರೀವಾಸ ಠಾಕೂರ್ ಅಂದ್ರೆ ನಾರದ ಮುನಿಗಳು, ಗೌರ ಭಕ್ತವರಿಂದ. ಸೊ ಅವರ ಜೊತೆ ಯಾರ್ಯಾರು ಎಷ್ಟೆಷ್ಟು ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಅವರು ಭಗವಂತನ ನಿತ್ಯ ಪಾರ್ಷದರು, ನಿತ್ಯ ಸೇವಕರು. ಅವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವ್ರ ಬಗ್ಗೆ ಇನ್ನೊಂದ್ ಕಡೆ ಹೇಳಿದೆ, ಏನ್ ಹೇಳಿದೆ, ಇದೊಂದು ಸಂಕೀರ್ತನೆ, ಇದೊಂದು ಹಾಡು ನರೋತ್ತಮ ದಾಸ್ ಠಾಕೂರ್ ಹಾಡೋದು. ಗೌರಾಂಗೇರ ಸಂಗೀಗಣೆ ನಿತ್ಯ ಸಿದ್ಧ ಕೊರಿ ಮನೆ.
ಸೇಯಾಯ್ ಬ್ರಜೇಂದ್ರ ಸುತ ಪಾಶ್. ನೋಡಿ ಈಗ ಬಹಳ ಚೆನ್ನಾಗಿದೆ ಇದು. ಇದು ನಾವು ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಹಾಡು. ಸೊ ಇಲ್ಲಿ ಹೇಳೋದವರು ಇಲ್ಲಿ ಮೂರನೇ ಇದರಲ್ಲಿ ಪ್ಯಾರದಲ್ಲಿ ಗೌರಾಂಗೀರ ಸಂಗೀಗಣೆ, ಯಾರು ಚೈತನ್ಯ ಮಹಾಪ್ರಭುಗಳ ಸಂಗಡಿಗರಿದ್ದಾರೆ ಅವರು ನಿತ್ಯ ಸಿದ್ಧ ಕೋರಿಮಾನಿ. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಇವಾಗ ಸುನಂದಾನಂದ ಬಂದಿದ್ದಾರೆ, ಅವರು ಇಲ್ಲಿಂದ ವ್ಯಕ್ತಿಗಳ ಇಲ್ಲ, ಅವ್ರು ಇಲ್ಲಿಗೆ ಸೇರಿದವರಲ್ಲ, ಅವರು ವೈಕುಂಠ ಲೋಕಕ್ಕೆ ಸೇರಿ ಅಲ್ಲಿಂದ ಬಂದಿದ್ದಾರೆ. ಹಾಗೆ ಭಗವಂತನ ನಿತ್ಯ ಸಂಗಡಿಗರು ಪಾರ್ಶ್ವದರು ಅಂದ್ರೆ ಅವ್ರು ಇಲ್ಲಿಯವರಲ್ಲ. ಅವರು ನಾವು ಅಂದ್ರೆ ನಾವ್ ಎಲ್ಲಿ ಹೋದ್ರೆ ನಾನು ಬೆಂಗಳೂರಿಂದ ಬಂದದ್ದು, ನಾನಿಲ್ಲ ಮಂಗಳೂರಿನಲ್ಲಿ ಈಗ ನಿವಾಸಗೊಂಡಿದ್ದೇನೆ, ನಾನು ಈ ಊರು, ಈ ಹಳ್ಳಿ, ಈ ನಗರ ನಾವ್ ಹೇಳ್ತೇವೆ ನಮ್ಮ ಪರಿಚಯ. ಆದ್ರೆ ಭಗವಂತನ ನಿತ್ಯ ಪಾರ್ಶ್ವದರು ಅಂದ್ರೆ ಅವ್ರ ಪರಿಚಯ ಇಲ್ಲೆಲ್ಲದೂ ಅಲ್ಲ. ಅವ್ರು ಯಾವ ಭೂಲೋಕವೂ ಅಲ್ಲ, ಯಾವ ದೇಶವೂ ಅಲ್ಲ, ಯಾವ ಉನ್ನತ ಸ್ವರ್ಗಲೋಕವೂ ಅಲ್ಲ, ದೇವತಾ ಲೋಕಗಳು ಅಲ್ಲ, ಅವರು ಸಾಕ್ಷಾತ್ ವೈಕುಂಠ ಲೋಕದಿಂದ ಬಂದರು. ಅದಕ್ಕೆ ಹೇಳ್ತಾ ಇರೋದು ಗೌರಾಂಗೇರ ಸಂಗಿಗಳೇ ನಿತ್ಯ ಸಿದ್ಧ ಕೊರಿಮ. ಅವ್ರು ನಿತ್ಯವಾಗಿ ಸಿದ್ಧರು, ನಿತ್ಯವಾಗಿ ಮುಕ್ತ ಪುರುಷರು ಅವರು. ಸೊ ನಾವು ಕೇಳಿದ್ದು ಕೂಡ ಮೊನ್ನೆ, ಭಗವಂತನು ಅವನು ಬರ್ತಾನೆ, ಅವನ ಜೊತೆ ಅವನ ಶುದ್ಧ ಭಕ್ತರ ಪ್ರತಿನಿಧಿಗಳು ಬರ್ತಾರೆ, ಅವರು ಬರೋದು ನಮ್ಮನ್ನು ಇಲ್ಲಿಂದ ಕರೆದೊಯ್ಲಿಕ್ಕೆ. ಹಾಗೆ ಭಗವಂತನ ನಿತ್ಯ ಪಾರ್ಶ್ವದರು ಅಂದ್ರೆ ಅವರು ನಿತ್ಯ ಮುಕ್ತರು ಅಂತ ಯಾರಾದರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಆ ರೀತಿಯ ಒಂದು ಅವ್ರಿಗೆ ಜ್ಞಾನ ಬೆಳವಣಿಗೆ ಆದ್ರೆ ಹೇಳ್ತಾರೆ ಸೇಯಾಯ್ ಬ್ರಜೇಂದ್ರ ಸುತ ಪಾಶ್. ಸೊ ಆಕ್ಚುಲಿ ಇದು ಈ ಕೀರ್ತನೆ ಬಹಳ ಚೆನ್ನಾಗಿದೆ. ನಾನು ಅನುವಾದ ಒಂದು ಫುಲ್ ಓದ್ತೇನೆ ಸರ್. ಶ್ರೀ ಚೈತನ್ಯ ಮಹಾಪ್ರಭುಗಳ 2 ಪಾದ ಪದ್ಮ ಕಮಲಗಳನ್ನು ತಮ್ಮ ಏಕೈಕ ಆಸ್ತಿಯಾಗಿ ಸ್ವೀಕರಿಸಿದ ಯಾರಿಗಾದರೂ ಭಕ್ತಿ ಸೇವೆಯ ನಿಜವಾದ ಸಾರ ತಿಳಿದಿದೆ. ಗೌರಾಂಗೇರ ದ್ಯುತಿ ಪದೇ ಯಾರ ಧನ ಸಂಪದೆ ಸೇಜಾನೆ ಭಗತಿ ರಸ ಸಾರ. ಸೊ ಭಗವಂತನ ಪಾದಗಳನ್ನು ಯಾರು ತನ್ನ ಆಸ್ತಿ ಧನ ಎಂದು ಸ್ವೀಕರಿಸ್ತಾರೋ ಅವರಿಗೆ ಆಕ್ಚುಲಿ ಭಕ್ತಿಯ ಸಾರ ತಿಳಿದಿದೆ. ಗೌರಾಂಗೇರ ಮಧುರ ಲೀಲ ಯಾರ ಕಾರಣ ಪ್ರವೇಶಿಲ್ಲ ಹೃದಯ ಆಚೆ ನಿರ್ಮಲ್. ಇದು ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ಇದು ಇರ್ಲಿ. ಸೊ ಇದರ ಅರ್ಥ ಏನಂದ್ರೆ, ಈಗ ಯಾರಾದ್ರೂ ಭಗವಂತನ ಚೈತನ್ಯ ಮಹಾಪ್ರಭುನ ಗುಣಗಳನ್ನು ಇಲ್ಲ, ಭಗವಂತನ ಮಧುರ ಲೀಲಾ, ಚೈತನ್ಯ ಮಹಾಪ್ರಭುನ ಎಷ್ಟೆಷ್ಟು ಮಧುರ ಲೀಲೆಗಳಿವೆ. ಭಗವಂತನು ಜಾರಿಕಂಡ ಇದರಲ್ಲಿ ಹೋಗುವಾಗ ಆ ಪಕ್ಷಿಗಳು, ಪ್ರಾಣಿಗಳನ್ನು ಕೂಡ ಅವರು ಸಂಕೀರ್ತನೆ, ಕ್ರೂರ ಮೃಗಗಳನ್ನು ಅವರು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ರೀತಿಯಲ್ಲಿ ಮಾಡಿ ಅವರನ್ನು ಉದ್ಧರಿಸಿದ್ರು. ಸೊ ಈ ತರ ಮಧುರ ಲೀಲಾ ಚೈತನ್ಯ ಮಹಾಪ್ರಭು ಲೀಲೆಗೆ. ಚೈತನ್ಯ ಚರಿತಾಮೃತ ನೀವು ಸಂಜೆ ಹೊತ್ತು ಓದ್ತೀರಾ, ಮಧುರ ಲೀಲಾ. ಯಾರ ಕರ್ಣೆ ಪ್ರವೇಶ ಇಲ್ಲ, ಯಾರ ಕಿವಿಯಲ್ಲಿ ಅದು ಪ್ರವೇಶಗೊಂಡ್ರೆ ಅವರ ಹೃದಯ ನಿರ್ಮಲವಾಗ್ಬಿಡುತ್ತೆ. ಹೃದಯ ನಿರ್ಮಲವಾಗ್ಬಿಡ್ತಂದ್ರೆ ನಮ್ಮ ಹೃದಯ ಇವಾಗ ತುಂಬಿ ತುಳುಕ್ತಾ ಇದೆ, ಕಾಮ ಕ್ರೋಧ ಲೋಭ ಮೋಹ ಇದೆಲ್ಲ ಓಡಿ ಹೋಗ್ಬಿಡುತ್ತೆ. ಏನ್ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಯಬದರಾಣಿ ವಿದುನೋತಿ ಸುರತ್ಸತ. ಸೊ ಕೃಷ್ಣನ ಕತೆ ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಅವರ ಲೀಲೆ, ಅವ್ರ ಚಟುವಟಿಕೆ ಕೇಳ್ತಾ ಇದ್ದಾರೆ, ಎಲ್ಲವೂ ನಮ್ಮ ಹೃದಯದಲ್ಲಿರುವ ಕಲ್ಮಶಗಳೆಲ್ಲ ದೂರ ಹೋಗ್ತದೆ. ಸೊ ಹಾಗೆ ಕಂಟಿನ್ಯೂ ಆಗೋದು. ಇಲ್ಲಿ ಗೌರಾಂಗೇರ ಸಂಗಿಗಣೆ ನಿತ್ಯ ಸದ್ದ ಕೊರಿಮಾನಿ. ಸೊ ಹೇಳ್ತಾರೆ, ಯಾರು ಭಗವಂತನ ಈ ನಿತ್ಯ ಅವನ ಜೊತೆ 500 ವರ್ಷಗಳಿಂದ ಬಂದ ಶುದ್ಧ ಭಕ್ತರು, ಇಲ್ಲಾಂದ್ರೆ ಅವರ ಗುರು ಪರಂಪರೆಯಲ್ಲಿ ಶಿಲ ಪ್ರಭುಪಾದನ ಮಹಾತ್ಮರು, ಅವರು ಅನುಯಾಯಿಗಳು, ಅವರು ನಿತ್ಯ ಮುಕ್ತರು ಅಂತ ಯಾರಾದ್ರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೇಳ್ತಾರೆ ಸೇಯಾಯ್ ಬ್ರಜೇಂದ್ರ ಸುತ ಪಾಶ್. ಸೊ ಅವರು ಈ ಬ್ರಜೇಂದ್ರ ಕೃಷ್ಣನ ಪಾದಗಳ ಅದಕ್ಕೆ ಅವರು ಸೇರ್ಕೊಳ್ತಾರೆ, ಖಂಡಿತವಾಗಿ ಭಗವದ್ಧಾಮನ್ನು ಸೇರ್ತಾರೆ, ಈ ಭೌತಿಕ ಬಂಧನದಿಂದ ಮುಕ್ತರಾಗ್ತಾರೆ. ಆಮೇಲೆ ಎ ಬಿ ಜಾನೆ ಗೌಡಮಂಡಲ ಭೂಮಿ, ಎ ಬಿ ಜಾನೆ ಚಿಂತಾಮಣಿ ತಾರಾ ಹೋಯ್ ಬ್ರಜಭೂಮಿ ಬಾಸ್. ಸೊ ಶ್ರೀ ಚೈತನ್ಯ ಮಹಾಪ್ರಭು ಜನ್ಮಿಸಿದ ಮಾಯಾಪುರ ನವದ್ವೀಪ, ಯಾರಾದ್ರೂ ಇದು ವೃಂದಾವನ ಅಂತ ತಿಳ್ಕೊಂಡ್ರೆ ಅವರು ಈ ಭಗವದ್ಧಾಮಕ್ಕೆ ಅವರು ವಾಸ ಮಾಡುವ ಒಂದು ಅರ್ಹತೆಯನ್ನು ಪಡೀತಾರೆ. ನಮಕ್ಕ ಹೇಗೆ ವೃಂದಾವನದಲ್ಲಿ ಹೋದಾಗ ಎಷ್ಟು ಆನಂದ ಆಗುತ್ತೆ, ಅಲ್ಲಿ ಕೃಷ್ಣನ ಅವತರಿಸಿದ ಸ್ಥಳ ನಮ್ಮ ಭೂಲೋಕದಲ್ಲೂ ಕೂಡ ಅದು ಸಾಕ್ಷಾತ್ ಗೋಲೋಕದ ಅವತರಿಸಿದ ಸ್ಥಳ ಅದು. ಸೊ ಹಾಗೆ ವಿಶೇಷ ಅಂತ ನಾವು ಅನ್ಕೊಳ್ತೀವೋ, ಅರ್ಥ ಮಾಡ್ಕೊಳ್ತೀವೋ, ಹಾಗೆ ಚೈತನ್ಯ ಮಹಾಪ್ರಭು ಹುಟ್ಟಿದ್ದು, ಅವರ ಲೀಲೆಗಳು ಮಾಡಿದ್ದ ನವದ್ವೀಪ ಮಾಯಾಪುರ. ಅದನ್ನ ಯಾರಾದ್ರೂ ಆತರ ಭಾವಿಸ್ಕೊಂಡ್ರೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಹೇಳ್ತಾರೆ ಅವರು ಇಲ್ಲಿ ವಾಸ ಮಾಡೋದಿಲ್ಲ, ಮತ್ತೆ ಅವರು ಭಗವದ್ಧಾಮ ಪರ ವಾಸ ಮಾಡುವ ಅರ್ಹತೆಯನ್ನು ಪಡಿತಾರೆ. ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತೀನಿ, ಕನ್ನಡದಲ್ಲಿ ಅಷ್ಟು ಒಳ್ಳೇದು ಅನಿಸ್ತಾ ಇಲ್ಲ. ಸೊ ಗೌರಾಂಗೇರ ದ್ಯುತಿ ಪದ ಯಾರ್ಧನ ಸಂಪದ ಸೇಜಾನೆ ಭಕತಿ ರಸ ಸಾರ್. ಗೌರಾಂಗೇರ ಮಧುರ ಲೀಲ ಯಾರ್ ಕರ್ಣ ಪ್ರವೇಶಿಲ್ಲ ಹೃದಯ ನರ್ಮಲ ಬೇಲೋ ತಾರ್. ಏ ಗೌರಾಂಗೇರ ನಾಮ ಲಾಯ್ ತಾರ್ ಹೋಯ್ ಪ್ರೇಮೋದಯ್. ಸೊ ಚೈತನ್ಯ ಮಹಾಪ್ರಭು ಹೆಸರು ಗೌರಾಂಗ
ಅಂತ ನಾವು ಹೇಳಕ್ಕೆ ನಾವು ಅಭ್ಯಾಸ ಮಾಡಿದ್ರೆ, ಇದು ಹೇಳಿದ್ರೆ, ನಮ್ಮ ನಾಲಿಗೆ ಹೊರಟ್ರೆ ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರೇಮ ಉದ್ಭವ, ತಾರ್ ಹೋಯ್ ಪ್ರೇಮೋದಾಯ್ ತಾರೆ ಮುಯಿ ಜೈ ಬೋಲಿ ಹಾರಿ. ಸೊ ಅವರಿಗೆ ನಾನು ಜೈ, ನಾನು ಇದು ಜೈ ಇದನ್ನು ನಾನು ಜೈಕಾರವನ್ನು ಘೋಷಣೆ ಮಾಡ್ತೇನೆ, ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಕೊಡ್ತೇನೆ ನಾನು ಅಂತ ನರೋತ್ತಮ ದಾಸ್ ಯಾರಾದರೂ ಗೌರಾಂಗ ಚೈತನ್ಯ ಮಹಾಪ್ರಭುನ ಹೆಸರು ಹೇಳಿದ್ರು. ಗೌರಾಂಗ ಗುಣತೆ ಜೂರೆ ನಿತ್ಯ ಲೀಲಾ ತಾರೆ ಸ್ಪ್ಯೂರೆ ಸೇ ಜನ ಭಕ್ತಿ ಅಧಿಕಾರಿ. ಚೈತನ್ಯ ಮಹಾಪ್ರಭುವಿನ ದಿವ್ಯ ಗುಣಗಳನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅವರು ನಿತ್ಯ ಲೀಲಾ, ಭಗವಂತನ ಶ್ರೀಕೃಷ್ಣನ ನಿತ್ಯ ಲೀಲ ಪ್ರವೇಶಿಸ್ತಾರೆ. ಅವ್ರ ಭಕ್ತಿಯಲ್ಲಿ ಅಧಿಕಾರಿ ಆಗ್ತಾರೆ. ಅವರೊಂದು ಭಕ್ತಿ ತತ್ವವನ್ನು ಅರ್ಥ ಮಾಡ್ಕೊಂಡೊಂದು ದೊಡ್ಡ ವ್ಯಕ್ತಿಗಳಾಗ್ತಾರೆ. ಗೌರಾಂಗೇರ ಸಂಗೀಗಣೆ ನಿತ್ಯ ಸಿದ್ಧ ಕೊರಿಮನೆ ಸೇಯಾಯ್ ಬ್ರಜೇಂದ್ರ ಸುತಾಪಾಶ್. ಸೊ ಅವರು ಭಗವಂತನ ಇದರಲ್ಲಿ ಸೇರ್ತಾರೆ. ಗೌಡ ಮಂಡಲ ಭೂಮಿ ಜೆಬಿ ಜಾನೆ ಚಿಂತಾಮಣಿ ತಾರಾಯ್ ಪ್ರೇಮ ಬ್ರಜಭೂಮಿ ಬಾಸ್. ಸೊ ಚೈತನ್ಯ ಮಹಾಪ್ರಭುವಿನ ಈ ಜನ್ಮಸ್ಥಳ, ಅವ್ರು ಮಾಡಿದ ದಿವ್ಯ ಲೀಲೆಗಳು ಮಾಡಿದ ಸ್ಥಳ ಗೌಡಮಂಡಲ ಭೂಮಿ, ಮಾಯಾಪುರ, ನವದ್ವೀಪ. ಗೌಡಮಂಡಲ ಅಂದ್ರೆ ಆಕ್ಚುಲಿ ಬೆಂಗಾಲ್ ಕೂಡ ಸೇರುತ್ತೆ, ಫುಲ್ ಅಂತಾನು ಹೇಳ್ಬೋದು, ಈಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್. ಸೊ ಎಲ್ಲವೂ ಕೂಡ ಅದು ದಿವ್ಯ ಸ್ಥಳ ಅಂತ ತಿಳ್ಕೊಂಡ್ರೆ ನಾವು ಬ್ರಜಭೂಮಿ, ನಾವು ವೃಂದಾವನ ಭಗವದ್ಧಾಮದ ಗೋಲೋಕವನ್ನು ಪ್ರವೇಶ ಮಾಡ್ತೇವೆ, ಅಲ್ಲಿ ವಾಸ ಮಾಡ್ತೇವೆ. ಬಾಸ್ ಪ್ರಶಭೂಮಿ ಬಾಸ್. ಗೌರವ ಪ್ರೇಮ ರಸಾಯಣವೇ ಸೇ ತರಂಗ ಜೇಬಾಡುಬೆ ಸೇ ರಾಧಾ ಮಾಧವ ಅಂತರಂಗ. ಸೊ ಚೈತನ್ಯ ಮಹಾಪ್ರಭು ಅವರ ಕೃಪೆಯಿಂದ ನಾವು ಆ ಭಕ್ತಿಯ ರಸಗಳನ್ನು, ಅವರ ಸಂಬಂಧದಲ್ಲಿ ನಾವು ಅನುಭವಿಸಿದ್ರೆ ನಾವು ಅವರ ಅಂತರಂಗ ಭಕ್ತರನ್ನು ಪ್ರಾಪ್ತಿ. ಎಷ್ಟೋ ಭಕ್ತರಿದ್ದಾರೆ ಭಗವಂತನಿಗೆ, ಆದರೆ ಅಂತರಂಗ ಭಕ್ತರ ತುಂಬಾ ಆತ್ಮೀಯರಾದ ಭಕ್ತರು. ಸೊ ಅಲ್ಲಿ ಪ್ರವೇಶ ಮಾಡುವ ಒಂದು ನಮ್ಗೆ ಅವಕಾಶ. ಇವಾಗ ನಾವು ಹೇಳೋದು ಏನ್ ಹೇಳ್ತೇವೆ, ಒಬ್ಬ ಇಲ್ಲಿರುವ ಒಂದು ದೊಡ್ಡ ವ್ಯಕ್ತಿಗೆ ಅವ್ರನ್ನ ಸಂಪರ್ಕ ಮಾಡೋದು ಕಷ್ಟ ಇದೆ, ಆದ್ರೆ ಅವರ ಆಪ್ತರಲ್ಲಿ ಯಾರಾದ್ರೂ ನಾವು ಸಂಪರ್ಕ ಮಾಡಿ ಅವರಿಗೆ ಕ್ಲೋಸ್ ಆಗ್ಬಿಟ್ರೆ ನಾವು ಕೂಡ ಅವರ ದೊಡ್ಡ ವ್ಯಕ್ತಿ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿ ಪ್ರಧಾನಿನೋ ಇನ್ನೊಬ್ಬರು ಇದ್ರೆ ಮುಖ್ಯಮಂತ್ರಿನೋ, ಅವ್ರಿಗೆ ಕಾರ್ಯದರ್ಶಿ ಯಾರು ಇರ್ತಾರೆ ಅವ್ರಿಗೆ ನಾವು ಕ್ಲೋಸ್ ಇದ್ರೆ ಸಪೋಸ್ ಆಟೋಮೆಟಿಕಲಿ ಇವ್ರು ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ಈ ಚೈತನ್ಯ ಮಹಾಪ್ರಭು ಅವರ ಸಂಗಡಿಗರು, ಶುದ್ಧ ಭಕ್ತರು, ಶಿಲ ಪ್ರಭುಪಾದರು ಅಥವಾ ಗುರು ಪರಂಪರೆಯಲ್ಲಿ ಆ ರೀತಿ ಅವರ ಮೂಲಕ ನಾವು ಕೂಡ ಅಂತರಂಗ ಭಕ್ತರಾಗಬೇಕು. ರಾಧಾ ಮಾಧವ ಅಂತರಂಗ, ರಾಧಾ ಮಾಧವ್ ಅಷ್ಟಸಖಿ, ಇದು ತುಂಬಾ ಅಂತರಂಗ ಆತ್ಮೀಯ ಭಕ್ತರಿದ್ದಾರೆ. ಸೊ ಅದರಲ್ಲಿ ನಮಗೂ ಎಲ್ಲೋ ಒಂದು ಚಿಕ್ಕ ಒಂದು ಪಾತ್ರ ನಮಗೂ ಕೂಡ ಸಿಗ್ಬೋದು. ಗೃಹೇ ಬಾ ವನೇತೆ ಟಾಕೆ ಆ ಗೌರಂಗ ಬೋಲೆ ಡಾಕೆ ನರೋತ್ತಮ ಆಗೆ ತಾರಾಸ. ಸೊ ಈ ರೀತಿ ಸರಿಯಾಗಿ ಆಧ್ಯಾತ್ಮಿಕ ತತ್ವವನ್ನು ಅರ್ಥ ಮಾಡ್ಕೊಂಡು, ಶ್ರೀ ಚೈತನ್ಯ ಮಹಾಪ್ರಭುವನ್ನು ಅರ್ಥ ಮಾಡ್ಕೊಂಡು, ಸೊ ಯಾರು ಈ ತರ ಇದ್ದಾರೆ ಅವರು ಎಲ್ಲಾದ್ರೂ ಇರ್ಲಿ, ಆ ವ್ಯಕ್ತಿ ಗೃಹಸ್ಥರೋ, ಆ ವ್ಯಕ್ತಿ ಬ್ರಹ್ಮಚಾರಿನೋ ಇಲ್ಲ ಸನ್ಯಾಸಿನೋ, ಆ ವ್ಯಕ್ತಿ ಯಾರಾದ್ರೂ ಆಗಿರ್ಬೋದು, ಆದ್ರೆ ಅವರು ಗೌರಾಂಗ ಅಂತ ಅವ್ರು ಹೇಳೋದ್ರಿಂದ ನಾನು ನರೋತ್ತಮ ದಾಸನು ಅವರ ಸಂಘವನ್ನು ಯಾಚಿಸ್ತೇನೆ ಅಂತ ನರೋತ್ತಮ ದಾಸ. ಎನಿವೆ, ಮತ್ತೆ ವಾಪಸ್ ಬರೋಣ. ಇಲ್ಲಿ ಪಾರ್ಷದ ಅಂದ್ರೆ ಭಗವಂತನ ನಿತ್ಯ ಆಪ್ತ ಸಹಾಯಕ. ಸೊ ಇವರಿಬ್ಬರು ನಂದ ಮಹಾರಾಜರು, ನಂದ ಮತ್ತೆ ಸುನಂದ, ಇವರಿಬ್ಬರು ಬಂದಿದ್ದಾರೆ. ಮತ್ತೆ ಇನ್ನೊಂದು ಪದ ಇದೆ ಈ ಶ್ಲೋಕದಲ್ಲಿ, ಶಾರಂಗ ಅಂದ್ರೆ ಭಗವಂತನ ಅವನ ಕೈಯಲ್ಲಿ ಶಾರಂಗ ಅಂತ ಒಂದು ಬಿಲ್ಲು. ಭಗವಂತನ ಹೇಗೆ ಅವನ ಹೆಸರುಗಳಿದೆ, ಚಕ್ರ, ಸುದರ್ಶನ ಚಕ್ರ ಅದಕ್ಕೆ ಹೆಸರಿದೆ. ಮತ್ತೆ ಭಗವಂತನು ಪಾಂಚಜನ್ಯ, ಅವನು ಊದುವ ಶಂಖ, ಸೊ ಹೆಸರಿದೆ. ಸೊ ಅದೇ ರೀತಿಯಲ್ಲಿ ಅವನ ವಿಷ್ಣುವಿನ ಅವತಾರದಲ್ಲೋ ಇಲ್ಲಾಂದ್ರೆ ದ್ವಾರಕೆ ಇದರಲ್ಲೋ ಭಗವಂತ ಕೃಷ್ಣನು ಅವತ ಚಟುವಟಿಕೆಗಳು ಮಾಡಿದಾಗ ಅವನ ಬಿಲ್ಲು, ಅದಕ್ಕೆ ಹೆಸರು ಶಾರಂಗ. ಸೊ ಅದಕ್ಕೆ ಭಗವಂತನ ಇನ್ನೊಂದು ಹೆಸರು ಹೇಳ್ತಾರೆ ಶಾರಂಗ ಪಾಣಿ ಅಂತ ಹೇಳ್ತಾರೆ. ಅಂದ್ರೆ ಯಾರ ಕೈಯಲ್ಲಿ ಆ ಶಾರಂಗ ಧನಸ್ಸು ಅದನ್ನು ಅವನು ಎತ್ತಿ ಇಟ್ಕೊಂಡಿದ್ದಾನೆ, ಶಾರಂಗ ಪಾಣಿ. ಸೊ ಇದು ದಿವ್ಯ ಆಯುಧ ಭಗವಂತನ ಕೈಯಲ್ಲಿ. ಒಬ್ಬ ದೊಡ್ಡ ಭಕ್ತರು ಇಲ್ಲಾಂದ್ರೆ ಭಗವಂತನ ಶಕ್ತಿ ಆ ರೀತಿ ಅವರಿರೋದು, ಭಗವಂತನ ಸೇವೆಯಲ್ಲಿ ಇರ್ತಾರೆ ಅವರು. ಸೊ ಇಲ್ಲಿ ಹೇಳ್ತಾರೆ ಆ ವ್ಯಕ್ತಿಯ ಆ ಶಾರಂಗ ಪಾಣಿ, ಆ ಶಾರಂಗ ಅದನ್ನ ಧನಸ್ಸನ್ನು ಇಟ್ಕೊಂಡಿರುವ ಭಗವಂತನ ಪ್ರತಿನಿಧಿಗಳು ಅಂತ ಹೇಳ್ತಾರೆ. ಸೊ ಶಾರಂಗ ಅನ್ನೋದು ಈಗ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ಅದು ಕುಂಭಕೋಣಂ. ಭಗವಂತನ ಕೃಪೆ ಇದ್ರೆ ನಮ್ಗೆ ದರ್ಶನ ಆಗುತ್ತೆ. ಕುಂಭಕೋಣಂಲ್ಲಿ ಒಂದು ದೇವಾಲಯ ಇದೆ, ದಿವ್ಯ ದೇಶ. ಅಲ್ಲಿ ಭಗವಂತನ ಹೆಸರೇ ಶಾರಂಗಪಾಣಿ. ಎಲ್ಲಿ ಶ್ರೀರಂಗಮಲ್ಲಿ ಭಗವಂತನ ಹೆಸರು ರಂಗನಾಥ ಅವರ ಮಲ್ಗಿರೋ ಇದರಲ್ಲಿ. ಸೊ ಇಲ್ಲ ತಿರುವನಂತಪುರಮಲ್ಲಿ ಅನಂತ ಪದ್ಮನಾಭ. ಹಾಗೆ ಭಗವಂತನ ಒಂದೊಂದು ರೂಪಗಳು, ಭಗವಂತನ ವಿಸ್ತರಣೆಗಳು, ಅವತಾರಗಳು. ಸೊ ಇಲ್ಲಿ ಅದು ಒಂದು ರಂಗನ ಆ ರೀತಿಯ ರೂಪವೇ ಶಾರಂಗಪಾಣಿ, ಭಗವಂತನ ಮಲ್ಗಿರೋ ಆ ರೀತಿ ರೂಪ. ಸೊ ಆದ್ರೆ ಅಲ್ಲಿ ಮೂರ್ತಿ ಹೆಸರು ಶಾರಂಗಪಾಣಿ.
ಸೊ ಯಾರು ಕೈಯಲ್ಲಿ ಧನಸ್ಸು ಶಾರಂಗ ಇದನ್ನು ಮೋಸ್ಟ್ಲಿ ಚಿಕ್ಕ ದೇವರು ಅವ್ರಿಗೆ ಇದರಲ್ಲಿ ಇರುತ್ತೆ ಅನ್ಕೊಳ್ತಾರೆ. ದೊಡ್ಡ ದೇವರು ಮಲಗಿದ್ದಾರೆ ಅಲ್ಲಿ. ಸೊ ಚಿಕ್ಕ ದೇವರು ಇದರಲ್ಲಿ ಶಾರಂಗ ಧನಸ್ಸು ಇರುತ್ತೆ ಅನ್ಸುತ್ತೆ, ಅದಕ್ಕೆ ಅವ್ರು ಶಾರಂಗಪಾಣಿ ಅಂತ ಕರೀತಾರೆ ಏನೋ. ಸೊ ನಾನು ತಪ್ಪಿದೆ, ಯಾರು ತಿದ್ಬೋದು ಇದ್ರ ಬಗ್ಗೆ ತಿಳಿದವರು. ಕುಂಭಕೋಣಂನಲ್ಲಿ ದೇವಸ್ಥಾನ ಇದೆ ಶಾರಂಗಪಾಣಿ. ಮತ್ತೆ ಹೇಳ್ತಾರೆ ಅದು ಬಹಳ ದೊಡ್ಡ ದೇವಸ್ಥಾನ. ಇದೇ ದೊಡ್ಡ ದೇವಸ್ಥಾನ ಅಂದ್ರೆ ಕುಂಭಕೋಣಂನಲ್ಲಿ ಬಹಳ ದೇವಸ್ಥಾನಗಳಿದೆ. ಶಾರಂಗಪಾಣಿ ದೇವಸ್ಥಾನ ಎಲ್ಲದರಲ್ಲೂ ಕೂಡ ಮೋಸ್ಟ್ಲಿ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಅನ್ಸುತ್ತೆ. ಮತ್ತೆ ಅಲ್ಲಿರೋ ಗೋಪುರ ಬಹಳ ಉನ್ನತವಾಗುತ್ತೆ. ಅದಕ್ಕಿಂತ ಹೆಚ್ಚು ದೊಡ್ಡ ಗೋಪುರ ಅಂದ್ರೆ 2 ಸ್ಥಳಗಳು ಅಂತ ಹೇಳ್ತಾರೆ. ಒಂದು ಶ್ರೀರಂಗಂ ರಾಜಗೋಪುರ 230 ಮೀಟರ್, 230 ಮೀಟರ್ಸ್. ಎಷ್ಟು ಅಡಿ? 230 ಮೀಟರ್ಸ್ ಅಂದ್ರೆ ಆಲ್ಮೋಸ್ಟ್ 700-800 ಅಡಿ. ಇಲ್ಲೂ ಕೂಡ ಸಾರಂಗಪಾಣಿ ಇದರಲ್ಲೂ ಕೂಡ ರಾಜಗೋಪುರ 170 ಮೀಟರ್ ಅಂತ ಹೇಳ್ತಾರೆ. 11 ಅಂತಸ್ತು ಆಗುತ್ತೆ, 11 ಮಹಡಿಗಳಿದ್ದಷ್ಟು ಅಷ್ಟು ದೊಡ್ಡದಿದೆ ಅಂತ ಹೇಳ್ತಾರೆ. ಮತ್ತೆ ಬಹಳ ಮಹತ್ವಗಳಿದೆ ಅದರ ಶಾರಂಗಪಾಣಿ ಭಗವಂತನ ಆ ಮಂದಿರದ ಇದಕ್ಕೆ ಬಹಳ ಆಚಾರ್ಯರು, ಆಳ್ವಾರ್ 12 ಜನ ಆಳ್ವಾರ್ ಶ್ರೀ ಸಂಪ್ರದಾಯ ಅವರೆಲ್ಲ ಅವರು ಹಾಡುಗಳನ್ನು ಕೀರ್ತನೆಗಳನ್ನು ರಚಿಸಿದ್ದಾರೆ. ಹಾಗೆ ಅದು ದಿವ್ಯ ದೇಶದಲ್ಲಿ ಒಂದು ಅಂತ ಹೇಳ್ತಾರೆ. ದಿವ್ಯ ದೇಶಗಳು ಅಂದ್ರೆ ಮುಖ್ಯ ಹೇಳೋದು ನಾನು ಕೇಳಿದ್ದು, ಯಾವ ಈ ಆಳ್ವಾರ್ ದೊಡ್ಡ ದೊಡ್ಡ ಆಚಾರ್ಯರು ಆ ಭಗವಂತನ ಆ ಮಂದಿರದಲ್ಲಿರುವ ಮೂರ್ತಿಯನ್ನು ಅವರು ಸ್ತುತಿಸಿದ್ದಾರೆ, ಆ ಸ್ಥಳಗಳು ದಿವ್ಯ ದೇಶಗಳು ಅಂತ. ಅದು ಬಿಟ್ಟು ಕೂಡ ಬೇರೆ ಇದೆ, ಬೇರೆ ಬಹಳಷ್ಟು ದೇವಸ್ಥಾನಗಳಿದೆ. ಆದ್ರೆ ಅವೆಲ್ಲವೂ 108 ದಿವ್ಯ ದೇಶದಲ್ಲಿ ಬರೋದಿಲ್ಲ. 108 ಯಾವ್ದು ಬರುತ್ತೆ ಅಂದ್ರೆ ಯಾವ್ದು ಈ 12 ಜನ ಆಚಾರ್ಯರು ಆಳ್ವಾರರು ಕೀರ್ತಿಸಿದ್ದಾರೆ, ಅದನ್ನ ದಿವ್ಯ ದೇಶ ಅಂತ ಅವ್ರು ಕರೀತಾರೆ. ಸೊ ಅದರಲ್ಲೂ ಈ ಇನ್ನೊಂದು ವಿಶೇಷತೆ ಈ ಸ್ಥಳಕ್ಕೆ ಅಂದ್ರೆ ಹೇಳ್ತಾರೆ, ಈ ಸ್ಥಳದಲ್ಲಿ ಈ ಸಾರಂಗಪಾಣಿ ದೇವಸ್ಥಾನದಲ್ಲಿ ಅವರು ಯಾರು ಒಬ್ಬ ಆಚಾರ್ಯರು ನಾಥಮುನಿ ಅಂತ, ಅವರು 8ನೇ 9ನೇ ಶತಮಾನ ಆ ಸಮಯದಲ್ಲಿ ಯಾವಾಗಲೂ ಅವರು ಈ 10 ಸ್ತುತಿಗಳು ಅವರು ಕೇಳಿದ್ದು ಅಂತ ಏನೋ ಹೇಳ್ತಾರೆ. ಅದು ಸಂಬಂಧ ಇದೆ ಸಾರಂಗಪಾಣಿ ಆ ಸ್ಥಳದಲ್ಲೂ, ಇಲ್ಲಾಂದ್ರೆ ಸಾರಂಗಪಾಣಿಗೆ ಕೀರ್ತಿಸಿದ ಕೀರ್ತನೆಗಳು ಏನೋ ವಿಚವರೇ ಆ ಸಂಬಂಧ ಇದೆ ಅದಕ್ಕೆ. ಯಾಕಂದ್ರೆ ಅವ್ರ ಸಂಬಂಧದಲ್ಲಿ 50 ಏನೋ ದಿವ್ಯ ಕೀರ್ತನೆಗಳು ಹಾಡಿದ್ದು ಅಂತ ನಮ್ಗೆ ಹೇಳ್ತಾರೆ. ಆದ್ರೆ ಆ ಸಮಯದಲ್ಲಿ ಕಾಲ ಸಮಯದಲ್ಲಿ, ಯಾಕಂದ್ರೆ ಇವರೆಲ್ಲ ಆಚಾರ್ಯರು 3000, 4000, 5000 ವರ್ಷಗಳಿಂದ ಇದರ ಸ್ತುತಿಗಳನ್ನು ರಚಿಸಿದ್ದು. ಮತ್ತೆ ಕಾಲ ಸಮಯದಲ್ಲಿ ಕಲಿಯುವುದೆಲ್ಲವೂ ಕೂಡ ಕ್ಷೀಣಿ ಹೋಗುತ್ತೆ, ಎಲ್ಲವೂ ಕೂಡ ಮಿಸ್ ಆಗ್ಬಿಡುತ್ತೆ. ಸೊ ಹಾಗೆ ಅದು ಮಿಸ್ ಆಗ್ಬಿಟ್ಟಿತ್ತಂತೆ. ಕೇವಲ 10 ಸ್ತುತಿಗಳಿತ್ತಂತೆ. ಅದು ಈ ಶಾರಂಗಪಾಣಿ ಈ ಭಗವಂತನಿಗೆ ಕೀರ್ತಿಸುವ ಇದು ಅನ್ಸುತ್ತೆ ಅಂತ ನಾನು ಕೇಳಿದ್ದು. ನಾನು ತಪ್ಪಿದ್ರೆ ಕರೆಕ್ಟ್ ಮಾಡಿ ಯಾರನ್ನ. ಸೊ ಈ ಶಾರಂಗಪಾಣಿ ಇದಕ್ಕೆ 10 ಇದು ಹಾಡುಗಳು. ಮತ್ತೆ ಅವರು ಆ ಕತೆ ಮುಂದುವರಿಯುತ್ತೆ. ಮತ್ತೆ ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಮತ್ತೆ ನಮ್ಮ ಆಳ್ವಾರ್ ಅವ್ರ ಆಚಾರ್ಯರೇ ಅವ್ರಿಗೆ ಮತ್ತೆ ಎಲ್ಲ 4000 ಇದು ಕೂಡ ಅವ್ರಿಗೆ ಇದು ಕೀರ್ತನೆಗಳು ಮತ್ತೆ ಲಭ್ಯವಾಗುತ್ತೆ. ರಾಮಾನುಚಾರ್ಯರು ಬರೋ ಮುಂಚೆ ಒಂದು ಮೋಸ್ಟ್ಲಿ ಕೆಲವು ಪೀಳಿಗೆ ಹಿಂದೆ, ನಾಥಮುನಿ ಅಂದ್ರೆ 100-200 ವರ್ಷಗಳ ಹಿಂದೆ, 200-300 ವರ್ಷಗಳ. ಸೊ ಇಲ್ಲಿಂದ ಅದು ಕೂಡ ಸಾರಂಗಪಾಣಿಗೆ ಕನೆಕ್ಟ್ ಆಗಿದೆ. ಆ ರೀತಿ ಕೇಳಿದೆ ನಾನು. ಯಾರು ಪರಂಪರೆ ಬರೋರು ಏನೋ ಕನ್ಫರ್ಮ್ ಮಾಡಿ. ಓಕೆ. ಸೊ ಪ್ರಭುಪಾದರು ಮತ್ತೆ ಭಾವಾರ್ಥವನ್ನು ಓದಿ ಮುಗಿಸೋಣ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ರೀತಿ ಧ್ರುವ ಮಹಾರಾಜರು ಜೀವನಾದ್ಯಂತ ಕೃಷ್ಣ ತತ್ವವನ್ನು ಅರ್ಥ ಮಾಡೋ ಪ್ರಯತ್ನ ಪಟ್ಟರು. ಭಗವಂತನ ದಿವ್ಯ ಲೀಲೆಗಳನ್ನು ತಿಳಿದುಕೊಳ್ಳುವಷ್ಟರಿಂದಲೇ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋಜಾನಾತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮೈತಿ ಮಾಮೇತಿ ಸೊ ಅರ್ಜುನ. ಸೊ ಭಗವಂತನ ಹೇಳಿದಾಗೆ ಈ ಭೌತಿಕ ಲೋಕದಲ್ಲೇ ಆಗಲಿ ಅಥವಾ ಆಧ್ಯಾತ್ಮಿಕ ಲೋಕದಲ್ಲೇ ಆಗಲಿ ಭಗವಂತನ ದಿವ್ಯ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ನಾವೇನು ಬೇರೆ ಬೇರೆ ತಪಸ್ಸುಗಳು, ಯೋಗಾಭ್ಯಾಸಗಳು, ಯಜ್ಞಾದಿಗಳು, ಈ ದೇವತಾ ಪೂಜೆಗಳು, 28 ಸಾವಿರಾರು ಧರ್ಮದ ಕಾರ್ಯಗಳು ಅಂತ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಕೃಷ್ಣನ ಭಕ್ತಿಯಲ್ಲಿ ತೊಡಗಿ ಕೃಷ್ಣನಾಮ ಜಪಿಸಿ ಕೃಷ್ಣ ತತ್ವವನ್ನು ಅರ್ಥ ಮಾಡುವ ಪ್ರಯತ್ನದಲ್ಲಿದ್ದರೆ ಯಾರಾದರೂ ಸರಿ, ಭಗವಂತನು ಯಾರು, ಅವನು ಹೇಗೆ ಆವಿರ್ಭವಿಸುತ್ತಾನೆ, ಅವನು ಹೇಗೆ ನಡೆದುಕೊಳ್ಳುತ್ತಾನೆ ಎಂಬುದನ್ನು ವಾಸ್ತವವಾಗಿ ತಿಳಿಯುತ್ತಾನೋ ಅಂತಹವರು ಆಧ್ಯಾತ್ಮ ಲೋಕಕ್ಕೆ ಸ್ಥಳಾಂತರ ಹೊಂದಲು ಅರ್ಹನಾಗುತ್ತಾರೆ. ಹೀಗೆಂದು ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದಾದ ಈ ತತ್ವವು ಧ್ರುವ ಮಹಾರಾಜನ ವಿಷಯದಲ್ಲಿ ಆಚರಣೆಗೆ ಬಂದಿತ್ತು. ತನ್ನ ಜೀವನದುದ್ದಕ್ಕೂ ಆತನು ವ್ರತ ಮತ್ತು ತಪಸ್ಸುಗಳಿಂದ ದೇವೋತ್ತಮ ಪರಮಪುರುಷನ್ನು ಅರಿತುಕೊಳ್ಳಲು ಯತ್ನಿಸಿದನು. ಇದರ ಫಲವಾಗಿ ಧ್ರುವ ಮಹಾರಾಜನು ಭಗವಂತನ ಆಪ್ತ ಸಹಚರರ ಜೊತೆಗೆ ಆಧ್ಯಾತ್ಮ ಲೋಕಕ್ಕೆ ಹೋಗಲು ಅರ್ಹನಾದನು.